ಒಂದು ಮೆಡಿಕಲ್ ಕಲಿಯಬೇಕೆಂದು ಹುಡುಗಿಯ ಆಸೆ, ಆದರೆ ಕಲಿಯಲಿಕ್ಕೆ ಆರ್ಥಿಕ ಸಮಸ್ಯೆ. ಇಂಥ ಸಂದರ್ಭದಲ್ಲಿ ನಾವು ಕೂಡಲೇ ನಮ್ಮ ಶಾಸಕರನ್ನು ಭೇಟಿಯಾದೆವು. ಶಾಸಕರ ಹತ್ರ ಆ ಮಹಿಳೆಯನ್ನು ಕರೆದುಕೊಂಡು ಹೋದಾಗ ಈಗ ನಾನು ಬಹಳ ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ, ಆ ಹುಡುಗಿ ಮೆಡಿಕಲ್ ಕಾಲೇಜಿನಲ್ಲಿ ಕಲಿಯಲು ಸಾಧ್ಯನೇ ಇಲ್ಲದ ಒಂದು ಮಹಿಳೆ ಈಗ ಆನಪ್ಪೈ ಮೆಡಿಕಲ್ನಲ್ಲಿ 1 ಪೈಸೆ ಇಲ್ಲದೆ ಮೆಡಿಕಲ್ ಕಾಲೇಜ್ ಕಲಿಯುತ್ತಿದ್ದಾಳೆ. ಅದು ನಮ್ಮ ವಾರ್ಡಿನ ಇಲ್ಲಿ ಎಲ್ಲ ಮಹಿಳೆಯರಿಗೂ ಅದೊಂದು ಇದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ. ಇಂಥ ಹಲವು ಮುಸ್ಲಿಂ ಮಹಿಳೆಯರು, ಎಲ್ಲ ಜಾತಿಯ ಮಹಿಳೆಯರನ್ನು ಇಂಥ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರವೇಶವನ್ನು ಗಿಟ್ಟಿಸಿಕೊಟ್ಟು ಅವರೊಂದು ಶೈಕ್ಷಣಿಕವಾಗಿಯೂ ನಮ್ಮ ಈ ವಾರ್ಡ್ ಇದರ ಬಗ್ಗೆ ಬಹಳ ಚಿಂತನೆಯನ್ನು ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರುವ ವಿಷಯವೂ ಆಗಿದೆ. ಆದುದರಿಂದ ನಾನು ಹೆಚ್ಚಿಗೆ ಏನು ಮಾತನಾಡುವುದಿಲ್ಲ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಸಲಾಂ ಉಚ್ಚಿಲ್ರವರು ಬಂದಿದ್ದಾರೆ. ಅವರು 2 ಮಾತುಗಳನ್ನು ಆಡುತ್ತಿದ್ದಾರೆ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಜೀವಾನಂದ ಶೆಟ್ಟಿಯವರು ನಮ್ಮ ಕೊಂಡಾಣ ದೇವಸ್ಥಾನದ ಮಾಜಿ ಅಧ್ಯಕ್ಷರು, ಅವರು ಸಹ ಬಂದಿದ್ದಾರೆ. ಅವರನ್ನು ನಾವು ತಮ್ಮೆಲ್ಲರ ಬಗ್ಗೆ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆ ತಿಳಿದಿರುವ ಹಾಗೆ ಈಗ ನಮ್ಮ ಬದ್ರಿಯಾ ಮಸೀದಿಯ ಅಧ್ಯಕ್ಷರಾದ ಸುಲೈಮಾನ್ ಹಾಜಿ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಈ ಕೊಂಡಾಣ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಜೀವಾನಂದ ಶೆಟ್ಟಿ ಅವರು ಬಂದಿದ್ದಾರೆ. ಇಂಥ ಒಂದು ಸಭೆ ಬಹುಶಃ ಇಂಥದ್ದು ಜಾತ್ಯತೀತ ಸಭೆ ಅದೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲದೆ ಬೇರೆ ಯಾವ ಪಕ್ಷದಲ್ಲಿ ನಿಮಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಒಂದು ಮಸೀದಿಯ ಅಧ್ಯಕ್ಷರು, ಒಂದು ದೇವಸ್ಥಾನದ ಅಧ್ಯಕ್ಷರು ಒಟ್ಟಿಗೆ ಸೇರಿಸಿಕೊಂಡು ಒಂದು ಸಭೆ ನಡೆಸುವುದು, ಎಲ್ಲ ಜಾತ್ಯತೀತ ಚಿಂತನೆ ಇರುವ ಒಂದು ವ್ಯವಸ್ಥೆಗಳು ಇರುವುದು, ಈ ವ್ಯವಸ್ಥೆ ಇರುವುದು ಅದೊಂದು ಕಾಂಗ್ರೆಸ್ ಈ ಪಕ್ಷದಲ್ಲಿ ಮಾತ್ರ ಸಾಧ್ಯ ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಕೋಟೆಕ್ಕಾರ್ ಕಾಂಗ್ರೆಸ್ 8ನೇ ವಾರ್ಡಿನ ಅಧ್ಯಕ್ಷರಾದ ದೇವದಾಸರು ಸಹ ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತಿಸಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಭಾಷಣಕ್ಕೆ ವಿರಾಮ ಹಾಕುತ್ತೇನೆ. ಮುಂದಿನ ಸಭೆಯನ್ನು ಉದ್ದೇಶಿಸಿ ಜೀವಾನಂದ ಶೆಟ್ಟಿಯವರು ಕೊಂಡಾಣ ದೇವಸ್ಥಾನದ ಮಾಜಿ ಅಧ್ಯಕ್ಷರು, ನಮ್ಮ ಎಲ್ಲ ಹಿರಿಯರು ಮಾರ್ಗದರ್ಶಕರಾದ ಜೀವಾನಂದ ಶೆಟ್ಟಿಯವರು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಬಗ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕೋಟೆಕ್ಕಾರ್ ಪಟ್ಟಣ ಕಾಂಗ್ರೆಸ್ 8ನೇ ವಾರ್ಡಿನ ಅಧ್ಯಕ್ಷರಾದ ದಾಸರ ಅಣ್ಣವರು ಬಂದಿದ್ದಾರೆ. ಅವರನ್ನು ಸಹ ತಮ್ಮೆಲ್ಲರವಾಗಿ ಸ್ವಾಗತಿಸಿ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ ಹೆಚ್ಚಾಗಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವಿಲ್ಲ. ನಮ್ಮ ಪಕ್ಷದ ಮುಖ್ಯ ಭಾಷಣಕಾರಂತ ನನ್ನ ಆತ್ಮೀಯರಂತ ಅಶ್ರಫ್ನವರು ನಿಮಗೆ ಈ ಸಭೆಯ ಬಗ್ಗೆ, ಈ ಚುನಾವಣಾ ಪ್ರಚಾರದ ಬಗ್ಗೆ ಎಲ್ಲ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಆದರೆ ನನಗೆ ಅವಕಾಶವನ್ನು ಕೊಟ್ಟದಕ್ಕಾಗಿ ಕೇವಲ ಒಂದೆರಡು ಮಾತನ್ನು ಹೇಳಿ ನಾನು ವಿರಮಿಸ್ತಾ ಇದ್ದೇನೆ. ಮುಂಬರುವಂತಹ ಮೇ 10ರಂದು ನಡೆಯತಕ್ಕಂತಹ ಮಹಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಭವಿಷ್ಯವನ್ನು ನಿರ್ಮಿಸಲಿಕ್ಕೋಸ್ಕರ ಈಗಿರುವಂತಹ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ 40% ಕಮಿಷನ್ನ ಸರ್ಕಾರವನ್ನು ಕರ್ನಾಟಕ ರಾಜ್ಯದಿಂದ ಕಿತ್ತೊಗೆಯಲು ನಾವು ಕಟಿಬದ್ಧರಾಗಬೇಕು. ಸಾಮಾಜಿಕವಾಗಿ ನಮಗೆ ನ್ಯಾಯ ಸಿಗಬೇಕಾದರೆ ನಾವು ಇಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಭಯವಿಲ್ಲದೆ ನಿರ್ಭೀತೆಯಿಂದ ನಾವು ಇಲ್ಲಿ ಜೀವನ ಸಾಗಿಸಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸಬೇಕು. ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಸಾಬ್ರವರ ಈ ಒಂದು ಕೆಲಸಗಳು ಏನಿವೆ, ಅವರ ಅಭಿವೃದ್ಧಿಯ ಚಿಂತನೆ ಏನಿದೆ ಅದನ್ನು ನಾವು ಮನಗಾಣಬೇಕು. ಅವರ ಕೆಲಸ ಕಾರ್ಯಗಳನ್ನು ನಾವು ಸಾಮಾನ್ಯವಾಗಿ ಜನರಿಗೆ ಮನದಟ್ಟು ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ನಾವು UT ಖಾದರ್ ರವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವುದರೊಂದಿಗೆ ನಾವು ಮತ್ತೊಮ್ಮೆ UT ಖಾದರ್ ಸಾಬ್ರನ್ನ ವಿಧಾನಸಭೆ ಕಳಿಸಿ ಒಂದು ಸಚಿವರನ್ನಾಗಿ ಮಾಡಲು ನಾವೆಲ್ಲರೂ ಕಟಿಬದ್ಧರಾಗಬೇಕೆಂದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಉಳ್ಳಾಲ ಕ್ಷೇತ್ರದಲ್ಲಿ UT ಖಾದರ್ ಅವರು ಮಾಡಿದಂತಹ ಕಾರ್ಯಪ್ರಗತಿ ಏನಿದೆ ಇದು ನಿಮಗೆ ಎಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದೆ. ವಿರೋಧ ಪಕ್ಷದವರು ಕೇಳ್ತಾರೆ UT ಖಾದರ್ ಅವರು ಮಾಡಿದ ಸಾಧನೆ ಏನು. ಕೇವಲ ಒಂದು ವಿಷಯ ಮಾತ್ರ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇಲ್ಲಿ ಉಳ್ಳಾಲ ಕ್ಷೇತ್ರದಲ್ಲಿ, ಮಂಗಳೂರು ಕ್ಷೇತ್ರದಲ್ಲಿ ಇಲ್ಲಿ ನಾಡುವಂತಹ
ಅಭಿವೃದ್ಧಿ ಏನಿದೆ, ಈ ಒಂದು ಅಭಿವೃದ್ಧಿ ಕಾರ್ಯ ಕಳೆದ ಸತತ 4 ವರ್ಷಗಳಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಅದು UT ಖಾದರ್ ಅವರ ಸಾಧನೆಯಾಗಿದೆ, ಅವರ ಅಭಿವೃದ್ಧಿಯ ಚಿಂತನೆಯಾಗಿದೆ. ಏಕೆಂದರೆ ನಾವು ನೋಡ್ತಾ ಇದ್ದೇವೆ ಉಳ್ಳಾಲ ಎಷ್ಟು ಪ್ರಗತಿಯಲ್ಲಿದೆ ಅಂತ ಹೇಳಿದರೆ, ಇಲ್ಲಿ ಬರುವಂತಹ ಎಲ್ಲ ಪ್ರತಿಯೊಂದು ಗಲ್ಲಿಯಲ್ಲಿ ಕಾಣುವಂತಹ ಆ ಒಂದು ಅಭಿವೃದ್ಧಿಯಲ್ಲಿ ಯಾವುದೇ ವಿಷಯದಲ್ಲಿ ಅದು UT ಖಾದರ್ ಸಾಬ್ರವರ ಸಾಧನೆಯಾಗಿದೆ. ಅವರ ಸಾಧನೆಯನ್ನ ಮನಕೊಂಡು, ಅವರ ಸಾಧನೆಯನ್ನ ನಾವು ಗಮನದಲ್ಲಿಕೊಂಡು ಮತ್ತೊಮ್ಮೆ ಮೇ 10ರಂದು ಬರುವಂತಹ ಚುನಾವಣೆಯಲ್ಲಿ ಖಾದರ್ ಸಾಬ್ರವರ ಹಸ್ತ ಚಿಹ್ನೆಗೆ ಮತವನ್ನು ನೀಡಿ ಅವರನ್ನ ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಾಗಿ ನಾನು ಮನವಿ ಮಾಡಿಕೊಳ್ತಾ ನನಗೆ ಈ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಕಾಂಗ್ರೆಸ್, ಜೈ ಹಿಂದ್. ಧನ್ಯವಾದಗಳು ಅಬ್ದುಲ್ ಸಲಾಂ ಅವರೇ. ಈಗ ಮುಂದಿನ ಭಾಷಣಕ್ಕಾಗಿ ನಮ್ಮ ಸಮಾಜ ಸೇವಕರು, ಸಮಾಜ ಚಿಂತಕರು, ಸಮಾಜ ಹೋರಾಟಗಾರರು ಆದ ಮತ್ತು ಕಾಂಗ್ರೆಸ್ಸಿನ ನಾಯಕರು ಆದ ಅಶ್ರಫ್ ಕೆ ಶೇಡ್ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಸ್ಥಳೀಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ರವರೇ, ಮಸೀದಿ ಅಧ್ಯಕ್ಷರಾದಂಥ ಸುಲೇಮಾನ್ ಅಜಿ ಅವರೇ, ದೇವಸ್ಥಾನದ ಮೊಕ್ಟೇಸರ್ರಾದಂಥ ಜೀವನಾನಂದ್ ಶೆಟ್ಟಿ ಅವರೇ, ದೇವದಾಸ್ ಜಿ ಅವರೇ, ಸಲಾಂ ವಕೀಲ್ರವರೇ, ಸಲೀಂ ಮೇಘ ಅವರೇ, ಸ್ಥಳೀಯ ಕೌನ್ಸಿಲರ್ ಅಂತ ಅಹಮದ್ ಚಾರ್ ಅವರೇ, ಇಸಾಕ್ರವರೇ, ಹಾಗೂ ಇಲ್ಲಿ ಸೇರಿರುವ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಮಿತ್ರರೇ, ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. ಇವತ್ತು 4ನೇ ತಾರೀಕು, ಇನ್ನು 5 ದಿನ ಬಿಟ್ಟು 6ನೇ ದಿನಕ್ಕೆ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈ ಚುನಾವಣೆ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಲಿಕ್ಕಿರುವಂಥ ಒಂದು ಸುವರ್ಣಾವಕಾಶದ ಒಂದು ಸಂದರ್ಭ. ಏನು BJP ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಆ ಸರ್ಕಾರವನ್ನು ಬದಲಾಯಿಸಬೇಕು, ಬೆಲೆ ಏರಿಕೆಗೆ ಕಾರಣರಾದಂಥ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ರಾಜ್ಯದ ಜನತೆ ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಅದಕ್ಕಾಗಿ ಈ ಮೇ 10 ಒಂದು ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಈ ಚುನಾವಣೆ ನಡೀತಾ ಇರುವಂಥದ್ದು ನೇರವಾಗಿ ಕಾಂಗ್ರೆಸ್ ಮತ್ತು BJP ನಡುವೆ. ಅದು ಕರ್ನಾಟಕದಲ್ಲೂ ನಡೀತಾ ಇರೋದು ಕಾಂಗ್ರೆಸ್ ಮತ್ತು BJP ನಡುವೆ, ಉಳ್ಳಾಲ ಕ್ಷೇತ್ರದಲ್ಲಿ ನಡೀತಿರುವಂಥದ್ದು ಕಾಂಗ್ರೆಸ್ ಮತ್ತು BJP ನಡುವೆ. ಬೇರೆ ಪಕ್ಷಗಳ ಸ್ಪರ್ಧೆ ಕೇವಲ ಸಾಂಕೇತಿಕ ಮಾತ್ರ. ಯಾರನ್ನೇ ಕೇಳಿ, ಒಂದು ರಾಜಕೀಯವಾಗಿ ಸ್ವಲ್ಪ ಜ್ಞಾನ ಇರುವಂಥವ್ರು, ರಾಜಕೀಯವಾಗಿ ಈ ಕ್ಷೇತ್ರದ ಬಗ್ಗೆ ಅರಿವು ಇರುವಂಥವ್ರು, ರಾಜಕೀಯವಾಗಿ ಅನುಭವ ಇರುವಂಥವ್ರನ್ನ ನೀವು ಕೇಳಿ, ಅವರು ಹೇಳ್ತಾರೆ ಇಲ್ಲಿ ನೇರ ಚುನಾವಣೆ ಕಾಂಗ್ರೆಸ್ ಮತ್ತು BJP ನಡುವೆ ನಡೀತದೆ ಅಂತ. ಹೀಗಾಗಿ ಈ ಚುನಾವಣೆಯಲ್ಲಿ ಮತೀಯ ಶಕ್ತಿಗಳು ಏನು ಇಲ್ಲಿ ಧರ್ಮ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಸಮಾಜವನ್ನು ವಿಭಜನೆ ಮಾಡ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಈ ಒಂದು ಸೌಹಾರ್ದ ಪರಂಪರೆಯನ್ನು ಹೊಡಿತಾ ಇದ್ದಾರೆ, ಇವರನ್ನ ಸೋಲಿಸಲಿಕ್ಕಿರುವಂಥ ಚುನಾವಣೆ. ಇವತ್ತಿನ ನಮ್ಮ ವೇದಿಕೆ ಒಂದು ಸೌಹಾರ್ದದ ವೇದಿಕೆ, ನೀವು ನೋಡಿರ್ಬೋದು. ಈ ಸಮಾಜವನ್ನು ಕಟ್ಟುವುದೇ ನಮ್ಮ ಗುರಿ. ಎಲ್ಲರೂ ಸೌಹಾರ್ದತೆಯಿಂದ ಬಾಳಬೇಕು. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬೇರೆ ಬೇರೆ ಜಾತಿ ಧರ್ಮಗಳ ಜನರು ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ಇರಬೇಕು, ಇದೇ ಗುರಿ. ಆದರೆ ಇವತ್ತಿನ BJP ಸರ್ಕಾರದಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ಆಡಳಿತ ಅಂತೂ ಇವರು ವಿಫಲರಾಗಿದ್ದಾರೆ. 40% ಭ್ರಷ್ಟಾಚಾರದಲ್ಲಿ ನೊಂದಿರುವವರು ಕೇವಲ ಸಾಮಾನ್ಯ ಜನರಲ್ಲ, ಇವರ ಕಾರ್ಯಕರ್ತರುಗಳೇ ನೊಂದಿದ್ದಾರೆ. ನೀವು ನೋಡಿರ್ಬೋದು, ಕೆಲ ತಿಂಗಳ ಹಿಂದೆ ಸಂತೋಷ್ ಪಾಟೀಲ್ ಅನ್ನುವ BJP ಕಾರ್ಯಕರ್ತ, RSS ಮೂಲದಿಂದ ಬಂದವನು, BJPಯನ್ನು ಕಟ್ಟು ಬೆಳೆಸಿದವನು, ಆತ ಉಡುಪಿಗೆ ಬಂದು ಲಾಡ್ಜ್ ಒಂದರಲ್ಲಿ ರೂಮ್ ಪಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಕೇಸರಿ ಶಾಲನ್ನು ತನ್ನ ಕುತ್ತಿಗೆಗೆ ಸುತ್ತಕೊಂಡು ವಿಷವನ್ನು ಸೇವಿಸ್ತಾನೆ. ಜೊತೆಗೆ ಒಂದು ಮೊಬೈಲ್ನಲ್ಲಿ ಒಂದು ಸಂದೇಶವನ್ನು ಕಳಿಸ್ತಾನೆ. ನನ್ನ ಸಾವಿಗೆ ಕಾರಣ ಯಾರು ಅಂದರೆ KS ಈಶ್ವರಪ್ಪ. ನಾನು ಒಂದು ದೇವಸ್ಥಾನದ ಕಾಮಗಾರಿಯ ಗುತ್ತಿಗೆಯನ್ನು ನಿರ್ವಹಿಸಿದ್ದೇನೆ, ನನ್ನ ಬಿಲ್ಲನ್ನು ಪಾಸ್ ಮಾಡ್ತಾ ಇಲ್ಲ, 40% ಕಮಿಷನ್ ಕೇಳ್ತಾ ಇದ್ದಾರೆ, ನನಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಸ್ವಂತ ತನ್ನ ಪಕ್ಷದ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಇಂತಹ ಕಾಲಘಟ್ಟದಲ್ಲಿ ಜನಸಾಮಾನ್ಯರ ರಕ್ಷಣೆ ಈ ಪಕ್ಷದಿಂದ ಸಾಧ್ಯ ಇಲ್ಲ, ಇದು ಸ್ಪಷ್ಟ. ಸ್ವಾಮೀಜಿ ಒಬ್ರು ಹೇಳಿದ್ರು, ನನಗೊಂದ್ಸರಿ ಡಿಸ್ಕೌಂಟ್ ಸಿಕ್ತು ಈ ಸರ್ಕಾರದಲ್ಲಿ. ಡಿಸ್ಕೌಂಟ್ ಏನು ಅಂದರೆ ನನ್ನ ಹತ್ರ ಕಮಿಷನ್ 30% ತಗೊಂಡ್ರು ಅಂತ. ಅದೇ ಒಂದು ಸಾಧನೆ ರೀತಿ ಇವತ್ತು ನಾವು ಬಿಂಬಿಸ್ತಾ ಇದ್ದಾರೆ ಅವರು. ಎಲ್ಲದರಲ್ಲೂ ಭ್ರಷ್ಟಾಚಾರ. ಜೊತೆಗೆ ಇಂಜಿನಿಯರ್ ಸಂಘದ ಅಧ್ಯಕ್ಷ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪನವರು, ಅವರು ಸಹ ಆರೋಪ ಮಾಡ್ತಾರೆ. ಇದು ಇತಿಹಾಸದಲ್ಲಿ ಪ್ರಥಮ ಬಾರಿ ಒಂದು ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷರು ಬಂದು ಸರ್ಕಾರದ ವಿರುದ್ಧ ಆರೋಪ ಮಾಡುವಂಥದ್ದು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಅಷ್ಟೊಂದು ಹದಗೆಟ್ಟಿರುವಂತಹ ಈ ಸರ್ಕಾರ ಆಡಳಿತ ವೈಫಲ್ಯವನ್ನು ಮುಚ್ಚಾಕ್ಲಿಕ್ಕೆ ಬೇರೆ 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 ವಾಮ ಮಾರ್ಗಗಳನ್ನು ಹುಡುಕ್ತಾ ಇದೆ. ಅದಕ್ಕಾಗಿ ಹಿಜಾಬ್ ವಿವಾದವನ್ನು ತರುವಂಥದ್ದು, ಹಲಾಲ್ ಜಟ್ಕಾವನ್ನು ತರುವಂಥದ್ದು, ಆಜಾನ್ ವಿವಾದವನ್ನು ಹುಟ್ಟುಹಾಕುವಂಥದ್ದು, ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಒಡ್ಲಿಕ್ಕೆ ಜಾತ್ರೆ ವ್ಯಾಪಾರದಲ್ಲಿ ಮುಸಲ್ಮಾನರಿಗೆ ನಿಷೇಧ ಹೇರುವ ಪ್ರಕ್ರಿಯೆಗೆ ಮೌನ ಸಮ್ಮತಿ ಕೊಡುವಂಥದ್ದು,
2B ಮೀಸಲಾತಿಯನ್ನು ರದ್ದುಪಡಿಸುವಂಥದ್ದು, ಮತಾಂತರ ನಿಷೇಧ ಕಾಯ್ದೆಯನ್ನು ತಂದು ಕ್ರೈಸ್ತರ ಮೇಲಿಗೆ ದಬ್ಬಾಳಿಕೆ ಮಾಡುವಂಥದ್ದು, ಈ ರೀತಿಯ ಜನವಿರೋಧಿ ಕಾಯ್ದೆಗಳನ್ನು ತರುವ ಮೂಲಕ, ಮಾನವತೆಯ ವಿರೋಧಿ ಕಾಯ್ದೆಗಳನ್ನು ತರುವ ಮೂಲಕ ನಮ್ಮಲ್ಲಿ ಒಡಕನ್ನ ಮೂಡಿಸುವಂತಹ ಕೃತ್ಯಗಳಿಗೆ ಸರ್ಕಾರ ಮೌನವಾಗಿ ಬೆಂಬಲ ಕೊಡ್ತಾ ಬಂದಿರೋದನ್ನು ನಾವು ಕಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲೇಬೇಕು. ಈ ಸರ್ಕಾರವನ್ನು ಬದಲಾಯಿಸಬೇಕು. ಈ ಸರ್ಕಾರದ ಮಂತ್ರಿಯೊಬ್ಬರು ಹೇಳ್ತಾರೆ, ಈ ಬರುವ ಚುನಾವಣೆ ಟಿಪ್ಪು ಸುಲ್ತಾನ್ ಮತ್ತು ಉರಿಗೌಡ ನಂಜೇಗೌಡರ ವಿಚಾರಧಾರೆಗಳ ನಡುವಿನ ಚುನಾವಣೆ ಅಂತಾರೆ. ಆ ವಿಚಾರಧಾರೆಗಳ ಮೇಲೆ ಇವರು ಸ್ವಲ್ಪ ದಿನ ಹಿಂದೂ ಮುಸ್ಲಿಮರ ಸಂಬಂಧವನ್ನು ಒಡೆಯುವಂತ ಕೆಲಸ ಮಾಡಿದ್ರು. ಇತಿಹಾಸ ಪುರುಷ ಟಿಪ್ಪು ಸುಲ್ತಾನ್ರ ವಿರುದ್ಧ ಕಾಲ್ಪನಿಕ ವ್ಯಕ್ತಿಗಳನ್ನ ತಂದು, ಉರಿಗೌಡ ನಂಜೇಗೌಡ ಅಂತ ಇಬ್ಬರ ಕಾಲ್ಪನಿಕ ವ್ಯಕ್ತಿಗಳನ್ನ ತಂದು ಅವರು ಕೊಲೆ ಮಾಡಿದ್ರು ಟಿಪ್ಪು ಸುಲ್ತಾನ್ರನ್ನ. ಅವರ ಪ್ರತಿಮೆ ಸ್ಥಾಪನೆ ಮಾಡಬೇಕು, ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು, ಈ ರೀತಿಯ ಹೇಳಿಕೆಗಳು ಕೊಡುವಂಥದ್ದು. ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಹುತಾತ್ಮರಾದಂಥ ದಾಖಲೆ ಇರುವಾಗ ಉರಿಗೌಡ ನಂಜೇಗೌಡ ಅನ್ನುವ ಕಾಲ್ಪನಿಕ ಪಾತ್ರಗಳನ್ನ ತಂದು ಆ ಮೂಲಕ ಒಕ್ಕಲಿಗರು ಮತ್ತು ಮುಸಲ್ಮಾನರ ನಡುವೆ ಹೊಡೆಯುವಂಥದ್ದು, ಆ ಮೂಲಕ ಮೈಸೂರು ಮಂಡ್ಯ ಭಾಗದಲ್ಲಿ ಬಿಜೆಪಿಗೆ ಬಲ ತಂದು ಕೊಡುವಂಥ ಕೆಲಸ, ಇದನ್ನ ಮುಂದುವರಿಸುವ ಭಾಗವಾಗಿ ಅವರು ಹೇಳುವಂಥದ್ದು. ಇವತ್ತು ನಿಜವಾಗಿ ನೋಡಬೇಕಾದ್ರೆ ಸಂಘರ್ಷ ಇವತ್ತು ನಡೀತಾ ಇರುವಂಥದ್ದು ಗಾಂಧೀಜಿ ಮತ್ತು ಗೋಡ್ಸೆಯ ವಿಚಾರಧಾರೆಗಳ ನಡುವೆ. ಗಾಂಧೀಜಿ ಮತ್ತು ಗೋಡ್ಸೆಗೆ ಏನು ವ್ಯತ್ಯಾಸ ಇತ್ತು ಅದೇ ವ್ಯತ್ಯಾಸ ಇವತ್ತಿನ ಸರ್ಕಾರಕ್ಕೂ ಮತ್ತು ವಿರೋಧ ಪಕ್ಷಗಳಿಗಿದೆ. ಗೋಡ್ಸೆಯ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಆಡಳಿತ ನಡೆಸುವಂತವರು ಇವತ್ತು ಜನವಿರೋಧಿ ನೀತಿಗಳನ್ನು ನಡೆಸ್ತಾ ಇದ್ದಾರೆ. ಜನರ ಸಾವಿನಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಗಾಂಧೀಜಿಯ ಆದರ್ಶವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಈ ಸಮಾಜದ ಈ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇರೋದನ್ನ ಕಾಣ್ಬೋದು. ಗಾಂಧೀಜಿ ವಿಚಾರಧಾರೆ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ, ಗಾಂಧೀಜಿ ಯಾವತ್ತೂ ಯಾರು ಅನ್ಯಾಯ ಮಾಡಿದವರಲ್ಲ. ಗಾಂಧೀಜಿಯಿಂದ ಯಾರೂ ತೊಂದರೆ ಅನುಭವಿಸಿಲ್ಲ. ಗಾಂಧೀಜಿಯ ಕೈಯಲ್ಲಿ ಬೆತ್ತ ಇದ್ರು, ಆ ಬೆತ್ತದಿಂದ ಒಬ್ಬರಿಗೆ ಪೆಟ್ಟಾಗಿರ್ಲಿಲ್ಲ. ಆದರೆ ಅಂತಹ ಗಾಂಧೀಜಿಯನ್ನ ಗೋಡ್ಸೆ ತನ್ನ ಬಂದೂಕಿನಿಂದ ಗುಂಡು ಹೊಡೆದು ಸಾಯಿಸಿದ್ದನ್ನು ಕಂಡಿದೆ. ಗಾಂಧೀಜಿ ಚಿಕ್ಕವರಿದ್ದಾಗ ಸೌತ್ ಆಫ್ರಿಕಾದಲ್ಲಿ ಒಂದು ಘಟನೆ ಬರ್ತದೆ. ಆ ಘಟನೆಯನ್ನ ಮುಂದಿಟ್ಕೊಂಡು ಈಜಿಪ್ಟ್ನ ಒಬ್ಬ ಮೊಹಮ್ಮದ್ ಅನ್ನುವ ಒಬ್ಬ ಸಾಕ್ಷ್ಯಚಿತ್ರ ನಿರ್ಮಾಣಪಕ 5 ನಿಮಿಷಗಳ ಒಂದು ಚಿಕ್ಕ ಒಂದು ಫಿಲ್ಮ್ ಮಾಡ್ತಾನೆ, 5 ನಿಮಿಷ. ಆ ಪಿಕ್ಚರು ಇಡೀ ಜಗತ್ತಿನ ಎಲ್ಲಾ ಚಲನಚಿತ್ರೋತ್ಸವಗಳಲ್ಲಿ ಓಡ್ತದೆ, ಜನಮನ್ನಣೆಯನ್ನು ಪಡಿತಾರೆ. ಏನು ಅದರಲ್ಲಿ ಒಂದೇ, ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಕಲಿತಾ ಇರ್ತಾರೆ. ಗಾಂಧೀಜಿ ಹೋಗಬೇಕಾದ್ರೆ ಅವರ ಶೂ ಕೆಳಗೆ ಬೀಳ್ತದೆ. ಟ್ರೈನ್ ಹತ್ತಬೇಕಾದ್ರೆ ಗಾಂಧೀಜಿಯ ಶೂ ಕೆಳಗೆ ಬೀಳ್ತದೆ. ಗಾಂಧೀಜಿ ಬಂದು ಬಾಗಿಲು ಬಳಿ ನಿಲ್ತಾರೆ, ಎಡಕಿಸಿ ನೋಡ್ತಾರೆ ಎಲ್ಲಿ ಶೂ ಬಿದ್ದಿದೆ, ಇನ್ನೊಂದು ಶೂ ಅನ್ನು ಬಿಚ್ಚಿ ಆ ಶೂ ಬಳಿಗೆ ಎಸಿತಾರೆ. ಇದನ್ನ ನೋಡಿದ ಸೌತ್ ಆಫ್ರಿಕಾದ ಒಬ್ಬ ವ್ಯಕ್ತಿ ಕೇಳ್ತಾನೆ, ನೀನು ಯಾಕೆ ಅಲ್ಲಿಗೆ ಎಸ್ತೆ? ಆಗ ಗಾಂಧೀಜಿ ಬಾಲಕ ಗಾಂಧೀಜಿ ಹೇಳ್ತಾರೆ, ಆ ಒಂದು ಶೂ ನನ್ನ ಉಪಯೋಗಕ್ಕೂ ಬರಲ್ಲ, ಯಾರ ಉಪಯೋಗಕ್ಕೂ ಬರಲ್ಲ. ನಾನು ಎಸೆದ ಇನ್ನೊಂದು ಶೂ ಒಂದು ಜೊತೆ ಆಗ್ತದೆ. ಯಾರಾದ್ರೂ ದಾರಿಯಲ್ಲಿ ಶೂ ಇಲ್ದವನು ಬರುವಾಗ ಅದನ್ನು ಸಿಕ್ಕಿದ್ರೆ ಅದು ಅವನಿಗೆ ಉಪಕಾರಕ್ಕೆ ಬರ್ತದೆ ಅಂತ. ಇದು ಗಾಂಧೀಜಿ ಆದರ್ಶ. ಇಂತಹ ಆದರ್ಶವನ್ನ ಬ್ರಿಟಿಷರು ಸಹ ಇವತ್ತು ಯಾರು ಬ್ರಿಟಿಷರು ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಯಾರು 400 ವರ್ಷ ಇಲ್ಲಿ ಆಳ್ವಿಕೆ ಮಾಡಿದ್ರು, ಆ ದೇಶದಲ್ಲೂ ಗಾಂಧಿ ಪ್ರತಿಮೆ ಇದೆ, ಇಂಗ್ಲೆಂಡ್ನಲ್ಲೂ ಇದೆ. ಇವತ್ತು ಈ ಆದರ್ಶಗಳ ಮೇಲೆ ಚುನಾವಣೆ ನಡೀಬೇಕಾಗಿರುವಂಥದ್ದು ಗಾಂಧೀಜಿ ಮತ್ತು ಗೋಡ್ಸೆಯ ಸಿದ್ಧಾಂತಗಳ ನಡುವೆ. ಅದು ಬಿಟ್ಟು ಇವರು ಹೇಳಿದ್ರಲ್ಲ ಕಾಲ್ಪನಿಕ ಪಾತ್ರಧಾರಿ ಉರಿಗೌಡ ನಂಜೇಗೌಡರ ವಿಚಾರಧಾರೆಗಳ ನಡುವೆ ಅಲ್ಲ. ಇವತ್ತು ಈ ಬಿಜೆಪಿಗೆ ಪೂರಕವಾಗಿ ಇಲ್ಲಿ ಮತ ವಿಭಜನಾ ರಾಜಕಾರಣವನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಯಾರನ್ನೂ ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ಹೇಳಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಚುನಾವಣೆಗೆ ಸ್ಪರ್ಧಿಸಬಹುದು, ಯಾವುದೇ ಪಕ್ಷ ಅವರು ಚುನಾವಣೆಗೆ ನಿಲ್ಲಲಿಕ್ಕೆ ಅವರಿಗೆ ಹಕ್ಕಿದೆ. ಆದರೆ ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಡುವಂತಹ ಹಕ್ಕು ರಾಜಕೀಯ ಪಕ್ಷಗಳಿಗಿದೆ. ಯಾಕಂದ್ರೆ ಮತ ವಿಭಜನೆಯನ್ನು ಮಾಡುವುದರ ಮೂಲಕ ಬಿಜೆಪಿಯ ಗೆಲುವಿಗೆ ಕಾರಣರಾಗಬಾರದು. ನಮ್ಮ ಒಂದೊಂದು ಓಟು ಸಹ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಚಲಾವಣೆ ಆಗಬೇಕು. ಗುಜರಾತ್ನಲ್ಲಿ 17 ಕ್ಷೇತ್ರಗಳಿದ್ವು. 17 ಕ್ಷೇತ್ರ ಉಳ್ಳಾಳದಂಥ ಕ್ಷೇತ್ರಗಳು, ಮುಸ್ಲಿಂ ಬಾಹುಲ್ಯದ ಕ್ಷೇತ್ರಗಳು. 12ರಲ್ಲಿ ಬಿಜೆಪಿ ಗೆಲ್ತದೆ. ಅಲ್ಲಿ 17 ಬಿಜೆಪಿ ಸೋಲ್ತಾ ಇದ್ದಂಥ ಜಾಗದಲ್ಲಿ 12ರಲ್ಲಿ ಬಿಜೆಪಿ ಗೆಲ್ತದೆ. ಯಾವ ರೀತಿ ಗೆಲ್ತದೆ ಅಂದ್ರೆ, ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳನ್ನ 4-5 ಜನರನ್ನ ಬಿಜೆಪಿ ತಂದು ನಿಲ್ಲಿಸ್ತದೆ. ಆ ಮೂಲಕ ಅವರ ಓಟನ್ನು ಡಿವೈಡ್ ಮಾಡ್ತದೆ, ಬಿಜೆಪಿ ಸುಲಭವಾಗಿ ಗೆಲ್ತದೆ. ಅದೇ ತಂತ್ರವನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ, ಉತ್ತರ ಪ್ರದೇಶದಲ್ಲಿ ಅದರಲ್ಲಿ ಯಶಸ್ವಿಯಾಯಿತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದರ ಪ್ರಯೋಗವನ್ನು ಮಾಡ್ತಾ ಇದೆ. ಈ ವಿಭಜನಾ ರಾಜಕಾರಣವನ್ನು ಸೋಲಿಸಬೇಕಾಗಿದೆ. ಬಿಜೆಪಿಯ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ಇರುವಂತಹ ಈ ಅವಕಾಶವನ್ನು ಬಳಸಿಕೊಳ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ನ ದೇಶ ಪ್ರೇಮದ ಬಗ್ಗೆ ಪ್ರಶ್ನೆಗಳನ್ನ ಗೆತ್ತಾರೆ ಇವರು, ಬಿಜೆಪಿಯವರು ಮಾತಾಡ್ತಾ. ಕಾಂಗ್ರೆಸ್ನ ದೇಶ ಪ್ರೇಮದ ಬಗ್ಗೆ ಪ್ರಶ್ನಿಸಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಸ್ವಾತಂತ್ರ್ಯ ಚಳುವಳಿಯ ಮುಂಚೂಣಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದು ಕಾಂಗ್ರೆಸ್ನಲ್ಲಿದ್ದಂತಹ ಹೋರಾಟಗಾರರು. ಈ ದೇಶಕ್ಕಾಗಿ ಬಲಿದಾನ ಕೊಟ್ಟಂತದ್ದು ಕಾಂಗ್ರೆಸ್ನ ಕುಟುಂಬದವರು. ಇವತ್ತು ರಾಹುಲ್ ಗಾಂಧಿ ಈ ಪ್ರಜಾಪ್ರಭುತ್ವದ ರಕ್ಷಣೆಗೆ ಹೋರಾಡ್ತಾ ಇರುವಂತವರು ರಾಹುಲ್ ಗಾಂಧಿ ಅವರು. ನೀವು ನೋಡಿರ್ಬೋದು ಜನವರಿ 30 ರಾಹುಲ್ ಗಾಂಧಿ ಒಂದು ಪ್ರಶ್ನೆಯನ್ನು ಎತ್ತಾರೆ ಸಂಸತ್ನಲ್ಲಿ. ಏನಂದ್ರೆ, ಈ ದೇಶದ ಆಸ್ತಿಗಳನ್ನ ನೀವು ಯಾಕೆ ಮಾರಾಟ ಮಾಡ್ತಿದ್ದೀರಿ ಅಂತ, ಅದಾನಿ ಅಂಬಾನಿಗೆ ಯಾಕೆ ಕೊಡ್ತಿದ್ದೀರಿ ಅಂತ. ಇವತ್ತು ಈ ದೇಶದ ಸಂಪತ್ತು ಸೃಷ್ಟಿ ಮಾಡಿದ್ದು ಯಾರು ಅಂತ ನೋಡಿದರೆ ಅದು ಕಾಂಗ್ರೆಸ್. ಈ ಬ್ಯಾಂಕನ್ನ
ರಾಷ್ಟ್ರೀಕರಣಗೊಳಿಸಿದ್ದು ಯಾರು ಅಂತ ನೋಡಿದ್ರೆ ಇಂದಿರಾ ಗಾಂಧಿಯ ಕಾಲದಲ್ಲಿ. ಇವತ್ತು ವಿಜಯ ಬ್ಯಾಂಕ್ ಏನಿತ್ತು, ಆ ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಮಾಡಿದ್ದಾರೆ. ಇವತ್ತು ತಲಪಾಡಿ ವಿಜಯ ಬ್ಯಾಂಕಿಗೆ ಹೋದ್ರೆ ನಿಮಗೆ ಗೊತ್ತಾಗ್ತದೆ, ಸ್ಥಳೀಯ ಉದ್ಯೋಗದವರು, ಸ್ಥಳೀಯ ಕೆಲಸಗಾರರಿಗೆ ಕೆಲಸ ಇಲ್ಲ. ಒಂದು ನಿಮ್ಮ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ನೀವು ತಲಪಾಡಿ ಬ್ಯಾಂಕಿಗೆ ಹೋದ್ರೆ ಇವತ್ತು ಅಫಿಡವಿಟ್ ಮಾಡಿ ಇಂಗ್ಲಿಷ್ನಲ್ಲಿ, ಅದು ಅಫಿಡವಿಟ್ 20 ರೂಪಾಯಿ ಸ್ಟಾಂಪ್ ಪೇಪರ್ಗೆ ಹೋಗಿ ವಕೀಲರ ಹತ್ರ ನೋಟ್ರಿ ಮಾಡಿಸ್ಕೊಂಡು ಬಂದು ಮಾಡಿಸ್ಬೇಕು. ಇದು ರಾಷ್ಟ್ರೀಕರಣಗೊಂಡಂತಹ ಬ್ಯಾಂಕು ಗುಜರಾತಿಗಳ ಕೈಗೆ ಮಾರಾಟವಾದ ನಂತರದ ಬೆಳವಣಿಗೆ. ಎಲ್ಲವನ್ನು ಮಾರಾಟ ಮಾಡುವಂತ ಪ್ರಕ್ರಿಯೆ. ಇಲ್ಲಿಗೆ ಅಭಿವೃದ್ಧಿಯನ್ನು ತಂದುಕೊಟ್ಟಿದ್ದು ಯಾರು ಅಂತ ನೋಡಿದ್ರೆ ಅದು ಕಾಂಗ್ರೆಸ್. ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದುಕೊಟ್ಟಿದ್ದು ಕಾಂಗ್ರೆಸ್ಸೇ. ನಳಿನ್ ಕುಮಾರ್ ಕಟೀಲ್ ಸುಮಾರು 4 ಬಾರಿ ಸಂಸತ್ ಸದಸ್ಯರಾದರು, ಧನಂಜಯ ಕುಮಾರ್ ಆದರು. ಇವರ ಅಭಿವೃದ್ಧಿ ಏನು ಅಂತ ಕೇಳಿದ್ರೆ ಪಂಪೆಲ್ ಫ್ಲೈಓವರ್ ಮಾತ್ರ ತೋರಿಸಬಹುದು ನಳಿನ್ ಕುಮಾರ್ ಕಟೀಲ್, ಅದು ಸರಿ ಇಲ್ಲ. ಆದ್ರೆ ಇಲ್ಲಿನ ಪ್ರಪ್ರಥಮ ಸಂಸತ್ ಸದಸ್ಯರಾಗಿದ್ದು ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅವರು ಕಾಂಗ್ರೆಸ್ನಿಂದ. ಉಳ್ಳಾಲ ಶ್ರೀನಿವಾಸ್ ಮಲ್ಯ ಈ ನಾಡಿಗೆ ಬಂದರನ್ನ ತರ್ತಾರೆ, ಏರ್ಪೋರ್ಟ್ ಅನ್ನ ತರ್ತಾರೆ, ಆಕಾಶವಾಣಿ ಕೇಂದ್ರವನ್ನ ತರ್ತಾರೆ, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ತರ್ತಾರೆ, ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತರ್ತಾರೆ, ಮಂಗಳೂರು ಬೆಂಗಳೂರು ರೈಲ್ವೆಯನ್ನ ತರ್ತಾರೆ. ಏನ್ ನಾವು ಇವತ್ತು ತೊಕ್ಕೋಟ್ನಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಸೇತುವೆ ಸಿಗ್ತದೆ, ನೇತ್ರಾವತಿಯ ದೊಡ್ಡ ಸೇತುವೆ, ಅದನ್ನು ತಂದಿದ್ದು ಸಹ ಉಳ್ಳಾಲ ಶ್ರೀನಿವಾಸ್ ಮಲ್ಯ. ಇಂತಹ ಕೊಡುಗೆಗಳನ್ನು ಕಾಂಗ್ರೆಸ್ನ ಸಂಸತ್ ಸದಸ್ಯರು ಇಲ್ಲಿ ಕೊಟ್ಟಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಲವ್ ಜಿಹಾದು, ಹಿಜಾಬು, ಹಲಾಲು ಜಟ್ಕಾದ ವಿವಾದ ಮಾತ್ರ ಅಲ್ಲ. ಆನಂತರ ಬಂದ ಜನಾರ್ದನ ಪೂಜಾರಿ ಸಾಲ ಮೇಳದ ಮೂಲಕ ಇಡೀ ನಾಡಿನ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ. ಲೋನ್ ಅನ್ನ ಕರೆದುಕೊಡ್ತಾರೆ, ಲೋನ್ ಪೂಜಾರಿ ಅಂತ ಕರೀತಾರೆ, ಸಾಲ ಮೇಳದ ಪೂಜಾರಿ ಅಂತ ಕರೀತಾರೆ ಜನಾರ್ದನ ಪೂಜಾರಿ ಅವರನ್ನ. ಆ ಮೂಲಕ ಬಡವರಿಗೆ ಯಾವುದೇ ಆಧಾರ ಇಲ್ಲದೆ, ಯಾವುದೇ ದಾಖಲೆಗಳಿಲ್ಲದೆ ಸಾಲವನ್ನು ಕೊಟ್ಟರು. ಆ ಮೂಲಕ ಎಷ್ಟೋ ಜನ ಮೇಲೆ ಬಂದರು. ಸ್ಥಳೀಯವಾಗಿಯೂ ನಾನು ನೋಡಿದ ಹಾಗೆ, ಚಿಕ್ಕವನಿದ್ದಾಗ ನಾನು ಇಲ್ಲಿ ಬರ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ, ಅಲ್ಲಿ ಚಂದಪ್ಪ ಅವರ ಮಡಿಕೆ ಅಂಗಡಿ ಇತ್ತು, ಸಲಾಂಜಾರ್ ಅವರ ಬೇಕರಿ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ರಸ್ತೆ, ಇವತ್ತು ಏನು ನಾವು ಅಜ್ಜಿ ನಡ್ಕಕ್ಕೆ ಬರ್ತೇವೆ, ಈ ರಸ್ತೆ ಇಲ್ಲ. ಗದ್ದೆಯಲ್ಲಿ ಒಂದು ಚಿಕ್ಕ ದಾರಿಯಲ್ಲಿ ಬರ್ತಾ ಇದ್ವಿ. ಅಲ್ಲಿ ಏನು ಇದು ತೋಡಿತ್ತು, ಅದಕ್ಕೆ ಒಂದು ಕಬ್ಬಿಣದ ಒಂದು ಸೇತುವೆ ಇತ್ತು, ಅದರಲ್ಲಿ ಮಕ್ಕಳು ಕುಣಿತಾ ಇದ್ರು, ಅದು ಅಲ್ಲಾಡುವಂತ ಒಂದು ಪಟ್ಟಿಯನ್ನು ಹಾಕಿದ್ರು. ಆನಂತರ ಅಲ್ಲಿಗೊಂದು ರಸ್ತೆ ಆಯ್ತು. ಆನಂತರ ಅಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿಕೊಂಡು ಮೇಲಕ್ಕೆ ಬರ್ತಾ ಇದ್ರು ಜನ ನಡ್ಕೊಂಡು. ಇವತ್ತು ಇಲ್ಲಿವರೆಗೂ ರಸ್ತೆ ಆಯ್ತು, ಒಳಗೆ ಕಾಂಕ್ರೀಟ್ ರಸ್ತೆ ಆಯ್ತು. ಈ ಎಲ್ಲ ಅಭಿವೃದ್ಧಿಯನ್ನ ಮಾಡಿದ್ದು ಯಾರು ಅಂತ ನೋಡಿದ್ರೆ UT ಫರೀದ್ರವರು ಇರ್ಬೋದು, ಆನಂತರ ಬಂದ UT ಖಾದರ್ ಅವರು ಇರ್ಬೋದು. ಅಜ್ಜಿನಡ್ಕ ಪ್ರದೇಶಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದನ್ನು ಕಂಡಿದೆ. ಇವತ್ತು ಅಜ್ಜಿನಡ್ಕ ಪ್ರದೇಶಕ್ಕೆ ಈ ಒಂದು ಸಂಪರ್ಕ ರಸ್ತೆ ಆಗಿದ್ರೆ ಅದು ಇವರ ಕೊಡುಗೆ. ಮುಂಚೆ ನೀವೆಲ್ಲರೂ ಗೊತ್ತಿರ್ಬೋದು, ಹಿರಿಯವರಿದ್ದವರು ಗೊತ್ತಿರ್ಬೋದು, ಸುಲೇಮಾನ್ ಅವರಿಗೆ ಗೊತ್ತಿರ್ಬೋದು, ಇಲ್ಲಿಗೆ ದಾರಿನೇ ಇರಲಿಲ್ಲ. ಈ ಅಭಿವೃದ್ಧಿಗಳನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ. ಇಂತಹ ಅಭಿವೃದ್ಧಿಯನ್ನ ಈ ಶಾಸಕರು ಮಾಡಿದ್ದಾರೆ, ಅದೇ ರೀತಿ ಈ ಹಿಂದೆ ಬಂದಂತಹ ಸಂಸತ್ ಸದಸ್ಯರುಗಳು ಮಾಡಿದ್ದಾರೆ. ಆದರೆ ಇವತ್ತು ಅಭಿವೃದ್ಧಿಯೇ ಮಾಡಿಲ್ಲ ಅನ್ನುವ ರೀತಿಯ ಆರೋಪಗಳನ್ನು ಮಾಡುವಂತವರು ಇದ್ದಾರೆ. ಈ ಶಾಸಕರು ನಾವು ಯಾರೂ ಕೇಳದೇನೆ ಒಂದು ಘೋಷಣೆಯನ್ನ ಈ ಕ್ಷೇತ್ರಕ್ಕೆ ಕೊಡ್ತಾರೆ. ನಾವು ಯಾರೂ ಕೇಳಲಿಲ್ಲ, ವಿರೋಧ ಪಕ್ಷಗಳು ಕೇಳಿಲ್ಲ, ಆಡಳಿತ ಪಕ್ಷದವರು ಕೇಳಿಲ್ಲ, ಯಾವ ಸಂಘ ಸಂಸ್ಥೆಗಳು ಕೇಳಿಲ್ಲ. ಕೆಲವರು ನಿಮಗೆ ಕರಪತ್ರಗಳನ್ನು ತಂದು ಕೊಟ್ಟಾಗ ಅದರಲ್ಲಿ ಬರೆದಿದ್ದಾರೆ, ನೋಡಿರ್ಬೋದು ನೀವು. ಈ ಊರಿಗೆ ಸ್ಟೇಡಿಯಂ ಇಲ್ಲ, ಈ ತಾಲೂಕಿಗೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತ. ತಾಲೂಕು ಕೇಂದ್ರದಲ್ಲಿ ಬರಬೇಕಾದ್ರೆ ಒಂದು ಕೆಲವು ನಿಬಂಧನೆಗಳಿರ್ತದೆ. ಉಳ್ಳಾಲ ತಾಲೂಕು ಅಂತ ಘೋಷಣೆ ಮಾಡಿದ್ದು ಮೊನ್ನೆ UT ಖಾದರ್, ಅದು ಯಾರು ಕೇಳದೆ ಮಾಡಿದಂತಿದ್ದು. ಒಂದು ತಾಲೂಕು ಘೋಷಣೆ ಆದಾಗ ಆ ತಾಲೂಕಿನಲ್ಲಿ 200 ಬೆಡ್ಗಳ ಆಸ್ಪತ್ರೆ ಬರ್ತದೆ, ತಾಲೂಕು ಆಸ್ಪತ್ರೆ ಬರಲೇಬೇಕು, ಅಗ್ನಿಶಾಮಕ ಠಾಣೆ ಬರಲೇಬೇಕು, ಕೃಷಿ ಇಲಾಖೆಯ ಕಚೇರಿ ಬರಲೇಬೇಕು, ಸಬ್ ರಿಜಿಸ್ಟರ್ ಆಫೀಸ್ ಬರಲೇಬೇಕು, ಉಪವಿಭಾಗಾಧಿಕಾರಿಗಳ ಕಚೇರಿ ಬರಲೇಬೇಕು, ತಾಲೂಕು ಪಂಚಾಯತಿ ಕಾರ್ಯಾಲಯ ಬರಲೇಬೇಕು, ಅಗ್ನಿಶಾಮಕ ಠಾಣೆ ಬರಲೇಬೇಕು, ತಾಲೂಕು ಮಟ್ಟದ ಕೋರ್ಟ್ ಬರಬೇಕು, ತಾಲೂಕು ಮಟ್ಟದ ಜೈಲು ಬರಬೇಕು, ಅಲ್ಪಸಂಖ್ಯಾತರ ಇಲಾಖೆ ಕಚೇರಿಗಳು ಬರಬೇಕು. ಹೀಗೆ ಒಟ್ಟು 47 ಸ್ಟೇಡಿಯಂ ಬರಬೇಕು, ಸ್ವಿಮ್ಮಿಂಗ್ ಪೂಲ್ ಬರಬೇಕು, ಎಲ್ಲವೂ ಬರಬೇಕು ತಾಲೂಕು ಮಟ್ಟದಲ್ಲಿ. ಅದು ಎಲ್ಲವೂ ಬರುವಂತಹ ಒಂದು ವ್ಯವಸ್ಥೆಯನ್ನು UT ಖಾದರ್ ನಾವು ಕೇಳದೆ ಮಾಡಿಕೊಟ್ರು. ತಾಲೂಕು ಕೇಂದ್ರವಾಗಿ ಉಳ್ಳಾಲವನ್ನು ಘೋಷಣೆ ಮಾಡಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂತಹ ವೆಹಿಕಲ್ಗಳು ಉಳ್ಳಾಲದಲ್ಲಿ KA 19 ಅಲ್ಲ, ನಮಗೆ ಬೇರೆನೇ ರಿಜಿಸ್ಟ್ರೇಷನ್ ಬರ್ತದೆ. ಯಾಕಂದ್ರೆ ಒಂದು RTO ಕಚೇರಿ ತಾಲೂಕು ಕೇಂದ್ರಕ್ಕೆ ಬರಲೇಬೇಕು, ಇದು ಸರ್ಕಾರದ ನಿಯಮ. ಈ ಒಂದು ಕೊಡುಗೆಯನ್ನು ಕೊಡುವ ಮೂಲಕ ಉಳ್ಳಾಲದ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ಕಾರಣರಾದರು. ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಬಂದಾಗ ಇವೆಲ್ಲ ಯೋಜನೆಗಳನ್ನ ಜಾರಿಗೆ ಮಾಡುವಾಗ ಇವೆಲ್ಲ ಇಲಾಖೆಗಳನ್ನು ಇಲ್ಲಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ಶಾಸಕರು ಕೊಟ್ಟರು. ಜೊತೆಗೆ ಮೊನ್ನೆ ಮಾತಾಡ್ತಾ ಹೇಳಿದ್ರು, ಏನು KC ರೋಡ್ನಿಂದ ನಾಟೆಕಲ್ವರೆಗೆ ದಾರಿ ಏನಿದೆ ಇದನ್ನ ಚತುಷ್ಪಥ 4 ವೇ ಮಾಡ್ತೇನೆ ಅಂತ. ಅದೇ ರೀತಿ ಬೀರಿಯಿಂದ ದೇರ್ಲಕಟ್ಟೆವರೆಗೆ 4 ವೇ ಮಾಡ್ತೇನೆ, ಜೊತೆಗೆ ಕೋಟೆಪುರದಿಂದ ಬೋಳಾರಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಸೇತುವೆಯನ್ನು ಇವತ್ತೇನು ಹರೇಕಾಲದಲ್ಲಿ ಮಾಡಿದ್ದಾರೆ ಇದನ್ನ ಮಾಡ್ತೇನೆ ಅಂತ. ಈ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು. ಜೊತೆಗೆ ನೀವು ನೋಡಿರ್ಬೋದು, ಕರ್ನಾಟಕದಲ್ಲಿ ಗ್ಯಾರಂಟಿ ಅನ್ನೋ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೊಡ್ತೇವೆ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಗ್ಯಾರಂಟಿ ಯೋಜನೆಗಳೇನು? 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಕೊಡ್ತೇನೆ ಅಂತ ಈ ಹೊಸ ಸರ್ಕಾರ ಆದೇಶ ಮಾಡ್ತಾ ಇದೆ, ಭರವಸೆಯನ್ನ ಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಕೊಡ್ತೇವೆ ಅಂತ. 200 ಯೂನಿಟ್ ಉಚಿತ ವಿದ್ಯುತ್ ಅಂದ್ರೆ 1800 ರೂಪಾಯಿ ಕರೆಂಟ್ ಬಿಲ್ಲು.
ನಿಮ್ಮ ಮನೆಗೆ ಬರುವಂತ 1800 ರೂಪಾಯಿ ಕರೆಂಟ್ ಬಿಲ್ ಅನ್ನ ಸರ್ಕಾರ ಪೇ ಮಾಡ್ತದೆ. ಅಲ್ಲಿ ಬರುವಾಗ 0 ಬಿಲ್ ಬರ್ತದೆ ನಿಮಗೆ. ಆ ಸರ್ಕಾರದ ಅಮೌಂಟ್ ಅನ್ನ ಕಳೆದು ಬಾಕಿದ್ದ ಬಿಲ್ 0 ಆಗಿ ಬರ್ತದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಜ್ಜಿನಡ್ಕ ಪ್ರದೇಶದ ಜನ ಆಗಿರ್ಬೋದು, ಗುಡ್ಡೆಕೊಪ್ಪಲ್ ಪ್ರದೇಶದ ಜನ ಆಗಿರ್ಬೋದು, ಇನ್ನು ನಮ್ಮ ಆ ಭಾಗದ ಈ ಭಾಗದ ಜನ ಆಗಿರ್ಬೋದು, ಕೊಮರಂಗಳದವರಾಗಿರ್ಬೋದು, ಈ ಭಾಗದ ಯಾರಿಗೂ ಕರೆಂಟ್ ಬಿಲ್ ಕಟ್ಟುವಂತ ಪ್ರಮೇಯವೇ ಬರೋದಿಲ್ಲ. ಇಲ್ಲಿ ಲೈನ್ ಮ್ಯಾನ್ಗಳು ಕಟಿಂಗ್ ಪ್ಲೇಯರ್ ನೆಟ್ಕೊಬಂದು ಫೀಸ್ ತೆಗೀಲಿಕ್ಕೆ ಬರುವಂತ ಪ್ರಮೇಯವೇ ಬರೋದಿಲ್ಲ. ಇದು ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಒಂದು. ಎರಡನೇ ಯೋಜನೆ ಏನಂದ್ರೆ ಪ್ರತಿ BPL ಕುಟುಂಬದ ವ್ಯಕ್ತಿಗೆ 10 kg ಮಾಸಿಕ ಅಕ್ಕಿ ಕೊಡುವಂತ ಯೋಜನೆಯನ್ನ ಈ ಹೊಸ ಸರ್ಕಾರ ಘೋಷಣೆ ಮಾಡಿದೆ. ಏನು ಹೊಸ ಸರ್ಕಾರ ಬಂದ್ರೆ ಕೊಡ್ತೇವೆ ಅಂತ ಹೇಳಿದೆ. ನಿಮ್ಮ ಮಕ್ಕಳು ಡಿಗ್ರಿ ಕಲ್ತಿದ್ರೆ ಅವರಿಗೆ ಮಾಸಿಕ 3000 ರೂಪಾಯಿ ಉದ್ಯೋಗ ಸಿಗದಿದ್ರೆ, ಡಿಪ್ಲೊಮಾ ಕಲ್ತಿದ್ರೆ ಅವರಿಗೆ 2000 ರೂಪಾಯಿ. ಅದೇ ರೀತಿ ಮಹಿಳೆಯರಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ. ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತೆಯರ ಗೌರವಧನಗಳಲ್ಲಿ 10-15 ರೂಪಾಯಿ ಹೆಚ್ಚಳ. ಜೊತೆಗೆ ಮನೆಯ ಪ್ರತಿ ಯಜಮಾನಿಗೆ 2000 ರೂಪಾಯಿ ಮಾಸಿಕವಾಗಿ ಆಕೆಯ ಖಾತೆಗೆ ವರ್ಗಾವಣೆ ಮಾಡುವಂತ ಯೋಜನೆಗಳು. ಇವೆಲ್ಲವೂ ಜನರನ್ನು ಆಕರ್ಷಿಸ್ತಾ ಇದೆ. ಈ ಕಾರಣಕ್ಕಾಗಿ ಜನರು ಈ ಹೊಸ ಪಕ್ಷ ಸರ್ಕಾರ ಬರಬೇಕು, ಏನ್ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಈ ಸರ್ಕಾರ ಬರಬೇಕು ಅಂತ ಇವತ್ತು ಇದರ ಕಡೆ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಗ್ಯಾರಂಟಿ ಕಾರ್ಡಿಗೆ ಸೈನ್ ಹಾಕಿದವರು ಯಾರು ಅಂದ್ರೆ DK ಶಿವಕುಮಾರ್ ಮತ್ತು ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು. ಕೆಲವರು ಹೇಳ್ಬೋದು ಗ್ಯಾರಂಟಿಯನ್ನ ಮುಖಕ್ಕೆ ಬಿಸಾಕಿ ಅಂದವರು ಇದ್ದಾರೆ. ಯಾರಿಗೆ ಬಡತನದ ಕಷ್ಟ ಗೊತ್ತಿರ್ತದೆ, ಯಾರಿಗೆ ಬಡತನದ ನೋವು ಗೊತ್ತಿರ್ತದೆ, ಅವ್ರು ಯಾರು ಆ ಮಾತನ್ನಾಡೋದಿಲ್ಲ. ಇವತ್ತು ಜೀವನಕ್ಕಾಗಿ ಕಷ್ಟಪಡುವಂತ ಪರಿಸ್ಥಿತಿ. 7 kg ಕೊಡ್ತಾ ಇರುವ ಅಕ್ಕಿಯನ್ನ ಈ ಸರ್ಕಾರ 5 kg ಮಾಡಿದೆ, ಅದು ಸಾಕಾಗ್ತಾ ಇಲ್ಲ. UT ಖಾದರ್ ಅವರು ಆಹಾರ ಸಚಿವರಾಗಿದ್ದಾಗ ಒಂದು ಆಯೋಗವನ್ನ ನೇಮಿಸಿ, ಒಂದು ಅವರ ಇಲಾಖೆಯಲ್ಲಿ ನೇಮಿಸಿ ಒಂದು ಸಮೀಕ್ಷೆಯನ್ನು ಮಾಡಿಸ್ತಾರೆ. ಒಂದು ವ್ಯಕ್ತಿಗೆ ಒಂದು ತಿಂಗಳಿಗೆ 14 kg ಅಕ್ಕಿ ಬೇಕಾಗ್ತದೆ. ಆಗ 7 kg ಜಾರಿಗೆ ತರ್ತಾರೆ. ಅರ್ಧ ಅಕ್ಕಿಯನ್ನ ಸರ್ಕಾರ ಕೊಟ್ಟರೆ ಅರ್ಧ ಅಕ್ಕಿಯನ್ನ ಆತ ದುಡಿದು ತಿನ್ಬೇಕು ಅಂತ. ಇದನ್ನ ಮತ್ತೆ 5 kg ತಂದಿದ್ದಾರೆ. ಆದರೆ ಇದನ್ನು ಬದಲಾಯಿಸಿ 10 kg ಅಕ್ಕಿ ಕೊಡುವಂತ ಯೋಜನೆಯನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಈ ಎಲ್ಲಾ ಯೋಜನೆಗಳನ್ನ ಮೇ 10ರ ನಂತರ ನಡೆಯುವ ಚುನಾವಣೆ, 10ರಂದು ನಡೆಯುವ ಚುನಾವಣೆಯಲ್ಲಿ 13ರಲ್ಲಿ ಫಲಿತಾಂಶ ಬರ್ತದೆ. ಆ ನಂತರ ನಡೆಯುವ ಪ್ರಥಮ ಸಚಿವ ಸಂಪುಟದಲ್ಲೇ ನಾವು ಇದನ್ನ ಕೊಡ್ತೇವೆ ಅನ್ನೋ ಘೋಷಣೆಯನ್ನು ಇವರು ಮಾಡಿದ್ರು. ಹೀಗಾಗಿ ನಾವು ಈ ಬದಲಾವಣೆ ಈ ಕಾಲಘಟ್ಟದಲ್ಲಿ ಈ ಸರ್ಕಾರವನ್ನು ಕಿತ್ತೊಗೆಯುವಂತ ಈ ಸಂದರ್ಭದಲ್ಲಿ ನಮ್ಮ ಮತಗಳು ವೇಸ್ಟ್ ಆಗದಾಗೆ, ನಮ್ಮ ಮತಗಳು ಹಾಳಾಗದಾಗೆ ನಾವು ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕು. ನಮ್ಮ ಮತಗಳು ಡಿವೈಡ್ ಆಗಿ ಹೋದ್ರೆ ಬಿಜೆಪಿಗೆ ಲಾಭ ಆಗುವಂತ ಸಾಧ್ಯತೆ. ಬಿಜೆಪಿ ಅಭ್ಯರ್ಥಿ ಬಗ್ಗೆ ನೀವು ಗೊತ್ತಿರ್ಬೋದು, ಕೆಲವರು ಬಂದು ಹೇಳ್ಬೋದು ಸತೀಶ್ ಕುಂಬಳ ಭಾರಿ ಒಳ್ಳೆ ಜನ ಅಂತ. ಸತೀಶ್ ಕುಂಬಳ ಅವರ ಒಂದು ಹಳೆ ಭಾಷಣ ಮೊನ್ನೆ ವಿಡಿಯೋದಲ್ಲಿ ಅವರು ಹಿಜಾಬ್ನ ವಿಷಯ ಮಾತಾಡ್ತಾ ಹೇಳ್ತಾ ಇದ್ರು. ಹಿಜಾಬ್ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತರು ಬಂದ್ ಮಾಡಿದ್ರು, ಈ ಬಂದನ್ನ ನಾನು ನೋಡಿದ್ದೀನಿ, ಇವರನ್ನ ಶಾಶ್ವತವಾಗಿ ಬಂದ್ ಮಾಡಿಸುವಂತ ವ್ಯವಸ್ಥೆ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಸತೀಶ್ ಕುಂಬಳ ಹೇಳಿದ್ದನ್ನು ನಾವು ಕಂಡಿದ್ದೇವೆ. ಹೀಗಾಗಿ ಅವರನ್ನ ಬ್ಲೈಂಡ್ ಆಗಿ ವಿಶ್ವಾಸ ಮಾಡುವಂತದ್ದೇನಿಲ್ಲ. ಯಾರೋ 4 ಜನ ಮಾಫಿಯಾದವರಿಗೆ ಉಪಕಾರ ಮಾಡಿದ್ದಾರೆ ಅನ್ಕೊಂಡು ಹೇಳ್ಬಿಟ್ಟು ಅವರು ಹೇಳುವ ಎಲ್ಲಾ ವಿಷಯಗಳನ್ನು ನಾವು ಕೇಳಬೇಕು ಅಂತಿಲ್ಲ. ನಮ್ಮ ಮತಗಳು ವಿಭಜನೆ ಆಗಬಾರದು. ಏನು ಈ ಕ್ಷೇತ್ರದಲ್ಲಿ ಸೌಹಾರ್ದ ಪರಂಪರೆ ಇದೆ, ಇಲ್ಲಿ ಒಂದು ನೆಮ್ಮದಿಯ ಬದುಕಿದೆ. ನೆಮ್ಮದಿಯ ಬದುಕು ಎಲ್ಲದಕ್ಕಿಂತ ಮುಖ್ಯದ ಬದುಕು ಏನು ಅಂದ್ರೆ ನೆಮ್ಮದಿಯ ಬದುಕು. ನಿಮಗೆ ನೆಮ್ಮದಿ ಇಲ್ಲ ಅಂದ್ರೆ ನಿಮಗೆ ಎಷ್ಟೇ ಸುಖ ಸಂಪತ್ತುಗಳಿದ್ರೂ ಪ್ರಯೋಜನ ಇಲ್ಲ. ಧರ್ಮ ರಕ್ಷಣೆಯ ಅವಶ್ಯಕತೆ ನಮಗಿಲ್ಲ. ಇವತ್ತು ಬದುಕಿನ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡಬೇಕಾಗಿರುವಂತದ್ದು. ಧರ್ಮವನ್ನ ಯಾರೂ ರಕ್ಷಣೆ ಮಾಡಬೇಕಾಗಿಲ್ಲ. ಇಸ್ಲಾಂನ ರಕ್ಷಣೆ ಮಾಡಲಿಕ್ಕೆ ಯಾರ ಅವಶ್ಯಕತೆ ಇಲ್ಲ. ಇದು ಇಸ್ಲಾಂ ಅನ್ನೋದು ಅಲ್ಲಾಹನ ಧರ್ಮ. ಎಲ್ಲ ಧರ್ಮಗಳು ಅವ್ರವ್ರು ನಂಬುವಂಥದ್ದು ಇದು ದೇವರ ಸೃಷ್ಟಿ ಅಂತಾನೆ. ಯಾವುದೇ ಧರ್ಮದ ವ್ಯಕ್ತಿ ಇರಲಿ, ಅವರು ನಂಬಿರೋದು ಈ ಧರ್ಮ ದೇವರ ಸೃಷ್ಟಿ ಅಂತ. ದೇವರ ಹತ್ರ ನಾವು ರಕ್ಷಣೆ ಬೇಡಬೇಕೆ ಹೊರತು ಧರ್ಮವನ್ನ ರಕ್ಷಣೆ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ನಾವು ಧರ್ಮ ರಕ್ಷಣೆ ಮಾಡ್ತೇವೆ, ಧರ್ಮ ಅಪಾಯದಲ್ಲಿದೆ, ಈ ಮಾತುಗಳೆಲ್ಲ ಇದೆಯಲ್ಲ, ಇವೆಲ್ಲ ಒಂದು ರಾಜಕಾರಣಕ್ಕೆ ಮಾತ್ರ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಮಗೆ ಮೈನ್ ಆಗಿ ಬೇಕಾಗಿರುವುದು ಬದುಕಿನ ಪ್ರಶ್ನೆ. ಬದುಕುವುದೇ ಕಷ್ಟ ಆಗಿದೆ. 200 ರೂಪಾಯಿ ಆಗಿದೆ ಎಣ್ಣೆಯ ಬೆಲೆ, ಪೆಟ್ರೋಲ್ ಬೆಲೆ ಏರ್ತಾ ಇದೆ, ಗ್ಯಾಸ್ನ ಬೆಲೆ ಏರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಬದುಕಿನ ಬಗ್ಗೆ ಆಲೋಚನೆ ಮಾಡಬೇಕು. ಶಾಲೆಯ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಶಾಲಾ ಮಕ್ಕಳಿಗೆ ಬುಕ್ ಬರಲಿಲ್ಲ, ಸಾಕ್ಸ್ ಬರಲಿಲ್ಲ, ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ವಿವಾದಗಳಿಗೆ ನಾವು ಆಸಕ್ತಿಯನ್ನು ವಹಿಸಿಕೊಂಡ್ರೆ ಈ ಸರ್ಕಾರವನ್ನು ಕಿತ್ತೊಗೆಯುವಂತವ್ರು ಯಾರು? ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ಇದು ಸಿಕ್ಕಿರುವಂತ ಅವಕಾಶ. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ರಾಜಕೀಯವಾಗಿ ಬದಲಾವಣೆ ಆದಾಗಲೇ ಮಾತ್ರ ನಮ್ಮ ಸಮಸ್ಯೆಗಳು ಬದಲಾವಣೆ ಆಗ್ತದೆ. ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಈಸ್ ಎ ಮಾಸ್ಟರ್ ಕೀ. ರಾಜ್ಯಾಧಿಕಾರ ಅನ್ನೋದು ಮಾಸ್ಟರ್ ಕೀ ಇದ್ದ ಹಾಗೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಇವತ್ತು ನಾವು ಮಾಸ್ಟರ್ ಕೀ ತಗೊಂಡೋಗಿ ಮನೆಯಲ್ಲಿ 10 ಬೀಗ ಇದ್ರು 10 ಬೀಗವನ್ನು ಓಪನ್ ಮಾಡಬಹುದು. ಅಂಬೇಡ್ಕರ್ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ವಿಚ್ ವಿ ಕ್ಯಾನ್ ಓಪನ್ ಆಲ್ ದ ಡೋರ್ಸ್ ಆಫ್ ಸಕ್ಸಸ್. ನಮ್ಮ ಯಶಸ್ವಿನ ಎಲ್ಲಾ ದಾರಿಯನ್ನ, ನಮ್ಮ ಏನಿವತ್ತು ಹಿಜಾಬ್ ಸಮಸ್ಯೆ ಇದೆ, ಏನಿವತ್ತು 2B ಮೀಸಲಾತಿ ರದ್ದತಿ ಇದೆ, ಬೇರೆ ಬೇರೆ ನಮ್ಮ ಆರ್ಥಿಕ ಸಮಸ್ಯೆ ಇದೆ, ನಮ್ಮ ಧಾರ್ಮಿಕ ಹಕ್ಕುಗಳ ಮೊಟಕುಗೊಳಿಸುವ ಸಮಸ್ಯೆ ಇದೆ, ಇದಕ್ಕೆಲ್ಲ ಪರಿಹಾರ ಏನು ಅಂದ್ರೆ ಈ ದೇಶ ಇಲ್ಲಿ ರಾಜ್ಯದಲ್ಲಿ ರಾಜ್ಯಾಧಿಕಾರವನ್ನ, ಅಧಿಕಾರದ ಶಕ್ತಿಯನ್ನ ಬದಲಾಯಿಸುವಂಥದ್ದು. ಯಾರು ಈ ದೇಶವನ್ನ, ಈ ರಾಜ್ಯವನ್ನ ಎಲ್ಲರನ್ನ ಸೌಹಾರ್ದತೆಯುತ ಕಾಣ್ತಾರೆ ಅವರಿಗೆ ಅಧಿಕಾರ ಕೊಡುವಂಥದ್ದು.
ಈ ಕೆಲಸವನ್ನು ನೀವು ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಜೊತೆಗೆ ಇವತ್ತು ನೀವು ನೋಡಿರ್ಬೋದು, ದೇಶ ಪ್ರೇಮದ ಬಗ್ಗೆ ಪ್ರಶ್ನಿಸುವಂತವರಿದ್ದಾರೆ. ರಾಹುಲ್ ಗಾಂಧಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದು ಈ ದೇಶದ ಉಳಿವಿಗಾಗಿ ಹೋರಾಟ. ನಾನು ಹೇಳಿದೆ, ಉಳ್ಳಾಲ ಶ್ರೀನಿವಾಸ ಮಲ್ಯ ಅವರು ಏನೆಲ್ಲ ಸಂಪತ್ತನ್ನ ಈ ರಾಜ್ಯಕ್ಕೆ ಕೊಟ್ಟರು, ಏನೆಲ್ಲ ಸಂಪತ್ತನ್ನ ಈ ನಾಡಿಗೆ ಕೊಟ್ಟರು, ಇವನ್ನೆಲ್ಲ ಮಾರಾಟ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ರಾಹುಲ್ ಗಾಂಧಿ ಇದನ್ನೇ ಪ್ರಶ್ನೆ ಮಾಡೋದು. ಜನವರಿ 30 ಒಂದು ಅಧಿವೇಶನದಲ್ಲಿ ಲೋಕಸಭಾ ಕಲಾಪದಲ್ಲಿ ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಈ ಸಂಪತ್ತನ್ನು ಅದಾನಿಗೆ ಮಾರ್ತಾ ಇದ್ದೀರಿ, ನಿಮಗೂ ಮತ್ತು ಅದಾನಿ ಅಂಬಾನಿಗೆ ಇರುವಂತಹ ಸಂಬಂಧ ಏನು? ಅದಾನಿಯ ಆಸ್ತಿಗಳನ್ನ ಇನ್ವೆಸ್ಟ್ ಮಾಡಿದವರು ಯಾರು, ಆಸ್ತಿಗಳಿಗೆ ಹಣವನ್ನು ಹೂಡಿದವರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಅಡ್ಡಿಪಡಿಸಲಾಗ್ತದೆ ಲೋಕಸಭೆಯಲ್ಲಿ. ಇದು ನೋಡಿ, ಈ ಒಂದು ಸರ್ವಾಧಿಕಾರಿ ಪ್ರವೃತ್ತಿ ಯಾವ ರೀತಿ ನಡೀತಾ ಇದೆ. ಸಂಸತ್ ಭಾಷಣಕ್ಕೆ ಅಡ್ಡಿಪಡಿಸಲಾಗ್ತದೆ, ಕೊನೆಗೆ ಅವರ ಭಾಷಣವನ್ನು ಡಿಲೀಟ್ ಮಾಡಲಾಗ್ತದೆ. ಆ ಒಂದು ಭಾಷಣದ ಮೇಲೆ ದೆಹಲಿ ಪೊಲೀಸರನ್ನ ರಾಹುಲ್ ಗಾಂಧಿ ನಿವಾಸಕ್ಕೆ ಕರೆಸಿ ಅವರನ್ನು ವಿಚಾರಣೆ ಮಾಡಲಾಗುತ್ತೆ. ಆನಂತರ ಅವರನ್ನು ಕರ್ಕೊಂಡೋಗಿ 55 ಗಂಟೆಗಳ ಕಾಲ ಅವರನ್ನ 4-5 ಅಧಿಕಾರಿಗಳು ಸುತ್ತಮುತ್ತ ಕೂತು ಪದೇ ಪದೇ ವಿಚಾರಣೆ ಮಾಡ್ತಾರೆ. ಉದ್ದೇಶ ಒಂದೇ, ರಾಹುಲ್ ಗಾಂಧಿ ಈ ಹೋರಾಟದಿಂದ ಹಿಂದೆ ಸರಿಬೇಕು, ಅದಾನಿಯ ವಿರುದ್ಧ ಧ್ವನಿ ಎತ್ತಬಾರದು. ಆದರೆ ರಾಹುಲ್ ಗಾಂಧಿ ಹಿಂದೆ ಜಾರೋದಿಲ್ಲ. ಕೊನೆಗೆ ಅವರ ಮೇಲೆ ಒಂದು ಹಳೆ ಕೇಸನ್ನು ಓಪನ್ ಮಾಡಿಸಿ 2 ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ವಿಧಿಸುವಂತೆ ಮಾಡಿ ಅವರ ಸಂಸತ್ ಸದಸ್ಯತ್ವವನ್ನು ಅನರ್ಹ ಮಾಡ್ತಾರೆ. ಈ ಮೂಲಕ ರಾಹುಲ್ ಗಾಂಧಿಯ ಧ್ವನಿಯನ್ನು ಅಡಗಿಸಬಹುದು ಅಂತ ಈ ಸರ್ಕಾರ ಭಾವಿಸಿದೆ. ಸರ್ವಾಧಿಕಾರಿ ನೀತಿಯಲ್ಲಿ ಇದೇ ರೀತಿ, ಅಲ್ಲಿ ಯಾರು ವಿರೋಧ ಮಾತಾಡಬಾರದು. ವಿರೋಧ ಮಾತಾಡಿದವರ ಮೇಲೆ ದಾಳಿಗಳಾಗ್ತದೆ, NIA ಬರ್ತದೆ, ಪೊಲೀಸರನ್ನ ಕೊಟ್ಟು ಕೇಸ್ ಹಾಕ್ತಾರೆ. ಈ ರೀತಿ ಮೋದಿ ಆಡಳಿತದಲ್ಲಿ ಈ ರೀತಿ ಯಾರು ಅವರ ಪ್ರಶ್ನೆ ಮಾಡಬಾರ್ದು. ಮಾಧ್ಯಮಗಳಿಗಂತೂ ಅವರು ಮಾತಾಡೋದಿಲ್ಲ, ಪ್ರೆಸ್ ಮೀಟ್ ಮಾಡೋದೇ ಇಲ್ಲ. ಅವ್ರು ಏನು ಆಕಾಶವಾಣಿಯಲ್ಲಿ ಮನ್ ಕಿ ಬಾತ್ ಅಲ್ಲಿ ಹೇಳ್ತಾರೆ ಅದನ್ನ ನಾವು ಕೇಳಿಸ್ಕೊಳ್ಬೇಕು. ಇವೆಲ್ಲ ಸರ್ವಾಧಿಕಾರದ ಲಕ್ಷಣಗಳು. ಆದ್ರೆ ರಾಹುಲ್ ಗಾಂಧಿಯನ್ನು ಇವರು ಬಾಯಿ ಮುಚ್ಚಿಸಲಿಕ್ಕೆ ನೋಡಿದ್ರು ರಾಹುಲ್ ಗಾಂಧಿ ಕೊಡೋದಿಲ್ಲ. ಭಾರತ್ ಜೋಡೋ ಯಾತ್ರೆಯ ಮೂಲಕ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ರು, ಈ ದೇಶವನ್ನು ನಾನು ಕಟ್ತೇನೆ ಅಂತ. ಕಾಂಗ್ರೆಸ್ನ ಇತಿಹಾಸ ಅಂತದ್ದು. ರಾಹುಲ್ ಗಾಂಧಿ ಇವರ ಈ ಗೊಡ್ಡು ಬೆದರಿಕೆಗಳಿಗೆ ಹೆದರುವಂತದ್ದಲ್ಲ. ಅವರ ಮಹಾತ್ಮ ಗಾಂಧೀಜಿ ಆದರ್ಶ ಮತ್ತು ಬಲಿದಾನದ ಇತಿಹಾಸವನ್ನು ಹೊಂದಿರುವ ಕುಟುಂಬದಿಂದ ಬಂದಂತವರು. ರಾಹುಲ್ ಗಾಂಧಿ ಅಜ್ಜಿ ಇಂದಿರಾ ಗಾಂಧಿಯ ಮೇಲೆ ಸತ್ವಂತ್ ಸಿಂಗ್ ಮತ್ತು ಬಿಯಾನ್ ಸಿಂಗ್ ಅನ್ನೋರು ಗುಂಡು ಹೊಡಿತಾರೆ, ಅಂಗರಕ್ಷಕರು ಗರ್ಭಕೋಶಕ್ಕೆ ಗುಂಡು ಹೊಡಿತಾರೆ. ಗರ್ಭಕೋಶ ಛಿದ್ರ ಆಗಿ ಇಂದಿರಾ ಗಾಂಧಿ ಬಿದ್ದಾಗ ಅವರ ಮಗ ರಾಜೀವ್ ಗಾಂಧಿ ಎದುರೋದಿಲ್ಲ. ಈ ದೇಶದಲ್ಲೇ ನಿಂತು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾರೆ. ಇಂದಿರಾ ಗಾಂಧಿಯ ನಂತರ ರಾಜೀವ್ ಗಾಂಧಿಯನ್ನ ಪೆರಂಬದೂರಿನಲ್ಲಿ LTT ಉಗ್ರರು ಸ್ಫೋಟಿಸ್ತಾರೆ ಅವರನ್ನ ಬಾಂಬ್ನಿಂದ. ಇಡೀ ದೇಹ ಛಿದ್ರವಾಗಿ ಅವರ ದೇಹದ ಗುರುತೇ ಸಿಗೋದಿಲ್ಲ. ಚಿಕ್ಕ ಬಾಡಿಗಳನ್ನ ಪಾರ್ಟ್ ಅನ್ನು ತಗೊಂಡೋಗಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡಲಾಗ್ತದೆ. ಆಗ್ಲೂ ಸೋನಿಯಾ ಗಾಂಧಿ ಎದುರೋದಿಲ್ಲ, ಇಟಲಿಗೆ ಓಡಿ ಹೋಗೋದಿಲ್ಲ. ಇಲ್ಲ, ಈ ಮಣ್ಣಿನಲ್ಲೇ ನಿಂತು ಈ ದೇಶದಲ್ಲಿ ಮತ್ತೆ UPA ಅಧಿಕಾರಕ್ಕೆ ತಂದು ದೇಶದ ಖ್ಯಾತ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿ ಮಾಡಿ 2 ಬಾರಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ತಾನು UPA ಚೇರ್ಪರ್ಸನ್ ಆಗಿ ದೇಶವನ್ನು ಮುನ್ನಡೆಸ್ತಾರೆ. ಆ ಕುಟುಂಬದಿಂದ ಬಂದ ರಾಹುಲ್ ಗಾಂಧಿ ಇವರ ಈ ಗೊಡ್ಡು ಬೆದರಿಕೆಗಳಿಗೆ, ಸಂಸತ್ ಸದಸ್ಯತ್ವ ಅನರ್ಹತೆಗೆ ಅಥವಾ ವಿಚಾರಣೆಗಳಿಗೆ 55 ಗಂಟೆ ಎಂಕ್ವೈರಿಗಳಿಗೆ ಎದುರಿ ಹೋಗುವಂತವರಲ್ಲ. ಕಾಂಗ್ರೆಸ್ ಅವಧಿಯಲ್ಲಿ 2 ಬಾರಿ ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿ ಮಾಡ್ತದೆ. ಮೊದಲ ಬಾರಿ ಪಾಕಿಸ್ತಾನ ಬಂದಾಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಾಕಿಸ್ತಾನವನ್ನು ಓಡಿಸ್ತದೆ, ಪಾಕಿಸ್ತಾನ ಸೋತು ಹೋಗ್ತದೆ. 2ನೇ ಬಾರಿ ಬಂದಾಗ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದನ್ನ ಧೀರವಾಗಿ ಹಿಮ್ಮೆಟ್ಟಿಸಿ ಆ ಪಾಕಿಸ್ತಾನವನ್ನು 2 ಭಾಗಗಳಾಗಿ ಮಾಡ್ತದೆ. ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಬಾಂಗ್ಲಾ ಎನ್ನುವ ಹೊಸ ರಾಷ್ಟ್ರ ಸ್ಥಾಪನೆಗೆ ಕಾರಣರಾಗಿದ್ರೆ ಪಾಕಿಸ್ತಾನದ ಶಕ್ತಿಯನ್ನು ಕುಂದಿಸಿರಿ, ಅದರ ಕ್ರೆಡಿಟ್ ಹೋಗಬೇಕಾಗಿದ್ದು ಕಾಂಗ್ರೆಸ್ ಮತ್ತು ಇಂದಿರಾ ಗಾಂಧಿಗೆ. ಇವತ್ತು ಚೀನಾ ಅರುಣಾಚಲ ಪ್ರದೇಶದ ತನಕ ಬಂದಿದೆ, ಮೋದಿ ಮಾತೇ ಆಡ್ತಾ ಇಲ್ಲ. ಅರುಣಾಚಲ ಪ್ರದೇಶದ ಚೀನಾ ಬಂದಿದೆ ಅಂತ ಎಲ್ಲ ಮಾಧ್ಯಮಗಳು ಹೇಳ್ತಾ ಇದೆ, ಆದ್ರೆ ಮೋದಿ ಮಾತಾಡ್ತಾ ಇಲ್ಲ. ಎಷ್ಟೋ ಭೂಮಿಯನ್ನ ಬಾಂಗ್ಲಾದೇಶಕ್ಕೆ ಕೊಟ್ಟಾಯ್ತು ಈ ಸರ್ಕಾರ, ಆದ್ರೆ ಹುಸಿ ದೇಶಭಕ್ತಿಯನ್ನ ಮಾತಾಡ್ತಾ ಇದ್ದಾರೆ. ಚೀನಾ ಈ ಮುಂಚೆಯೂ ಯುದ್ಧಕ್ಕೆ ಬಂದಿತ್ತು. ಚೀನಾವನ್ನು ಸೋಲಿಸಿದಂತಹ ಇತಿಹಾಸ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರವೇ. ಚೀನಾವನ್ನು ಸೋಲಿಸಿತ್ತು. ಇಂತಹ ಇತಿಹಾಸ ಹೊಂದಿರುವಂತಹ ಕಾಂಗ್ರೆಸ್ ಪಕ್ಷದ ದೇಶ ಪ್ರೇಮವನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಈ ಬಿಜೆಪಿಯ ದೇಶ ಪ್ರೇಮ ಅನ್ನೋದು ಕೇವಲ ಮೋದಿಯನ್ನ ಯಾರು ಹೊಗಳ್ತಾರೆ ಅವರು ಮಾತ್ರ ದೇಶ ಪ್ರೇಮಿಗಳು ಅನ್ನೋದು ಇರುತ್ತೆ ಭಾವನೆಗಳು ಇವರಿಗೆ. ಬಿಜೆಪಿಯನ್ನು ಬೆಂಬಲಿಸುವವರು ಮಾತ್ರ ದೇಶ ಪ್ರೇಮಿಗಳು ಅಂತ. ಇವತ್ತು ಸೈನ್ಯವನ್ನು ಸಹ ದೇಶ ಪ್ರೇಮದ ಸಂಕೇತವಾಗಿ ನೋಡುವ ಬದಲು ಇವರ ರಾಜಕಾರಣಕ್ಕೆ ಬಳಸಿದ್ದನ್ನು ನಾವು ಕಂಡಿದ್ದೇವೆ. ಹೀಗಾಗಿ ಇಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಾವುಗಳು ಭಾವನಾತ್ಮಕ ವಿಚಾರಗಳಿಗೆ ಮರಳಾಗಬಾರದು. ಬಂದು ಮನೆಗಳಿಗೆ ಬಂದು ಭಾವನಾತ್ಮಕ ವಿಚಾರಗಳನ್ನು ಹೇಳುವವರಿದ್ದಾರೆ. ಕೆಲವರು ಬಂದು ಹೇಳ್ಬೋದು ನಿಮಗೆ ಇವತ್ತು ಸಮಸ್ಯೆಗಳು ಬಂದಿದೆ, ಹಿಜಾಬ್ ವಿಷಯ ಬಂದಿರ್ಬೋದು, ಇದು ಬಂದಿರ್ಬೋದು, ಅದಕ್ಕೆ ಯುಟಿ ಖಾದರ್ ಕಾರಣ. ಇಂತಹ ಭಾವನಾತ್ಮಕ ವಿಚಾರಗಳಿಗೆ ಮರಳಾಗಬಾರದು. ಏನು ಅನ್ನೋದನ್ನ ವಾಸ್ತವ ನೋಡ್ಬೇಕು. ಮೊನ್ನೆ ಒಂದ್ ಕಡೆ ಮಾತಾಡ್ತಾ ಹೇಳ್ತಾ ಇದ್ರು, DK ಶಿವಕುಮಾರ್ ಹಿಜಾಬ್ ವಿಷಯದಲ್ಲಿ ಯಾರು ಮಾತಾಡಬಾರ್ದು ಅಂತ ಒಂದು ಫರ್ಮಾನ್ ಹೊರಡಿಸಿದ್ರು ಅಂತ.
ಕರೆಕ್ಟ್, ನಿಜ ಹೊರಡಿಸಿದ್ರು. ಡಿ ಕೆ ಶಿವಕುಮಾರ್ ಮಾತಾಡಬಾರ್ದು ಅಂತ ತನ್ನ ಶಾಸಕರಿಗೆ ಫರ್ಮಾನ್ ಹೊರಡಿಸಿದ್ರು. ಯಾಕೆ ಹೊರಡಿಸಿದ್ರು ಅನ್ನೋದನ್ನ ನೋಡಬೇಕು. ಹಿಜಾಬ್ ವಿಷಯದಲ್ಲಿ ಜಮೀರ್ ಅಹಮದ್ ಖಾನ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು, ಹಿಜಾಬ್ ಇಲ್ಲದೆ ಹೋದ್ರೆ ಈ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತದೆ ಅಂತ. ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಜಾಬ್ ಇಲ್ಲದೆ ಬದುಕುವಂತ ಹಲವು ಸಮುದಾಯದ ಜನ ಇಲ್ಲಿದ್ದಾರೆ. ತಲೆಗೆ ಸೆರಗು ಹಾಕೊಂಡು ಬದುಕುವಂತ ಜೈನ ಸಮುದಾಯದ ಜನ ಇದ್ದಾರೆ. ಹಿಜಾಬೇ ಇಲ್ಲ. ಹಿಜಾಬ್ ಮುಸಲ್ಮಾನರಿಗೆ ಇರ್ಬೋದು, ಹಿಜಾಬ್ ಇಲ್ಲದೆ ಇರುವಂತ ಸಮುದಾಯಗಳಿದೆ. ಯಾರಿಗೂ ಅತ್ಯಾಚಾರ ಪ್ರಕರಣ ಯಾರ ಮೇಲೂ ಆಗ್ತಾ ಇಲ್ಲ. ಅತ್ಯಾಚಾರ ಪ್ರಕರಣವೇ ಬೇರೆ, ಅವರ ವಸ್ತ್ರ ಸಂಸ್ಥೆ ಬೇರೆ, ಅವರ ಧರ್ಮದ ಆಚರಣೆಗಳೇ ಬೇರೆ. ಜಮೀರ್ ಅಹಮದ್ ಮಾತಾಡಿದಾಗ ಪ್ರಶ್ನೆಯಲ್ಲಿ ಕೆಲವು ಜನ ಪತ್ರಕರ್ತರು ಕೇಳ್ತಾರೆ, ಯುಟಿ ಖಾದರ್ ಜೊತೆನೇ ಇದ್ರು, ಆ ಸಂದರ್ಭದಲ್ಲಿ ಕೇಳ್ತಾರೆ ಜಮೀರ್ ಅಹಮದ್ ಈ ರೀತಿ ಮಾತಾಡಿದ್ರೆ ಅದನ್ನ ನಾನು ಖಂಡಿಸ್ತೇನೆ, ಅವ್ರು ಸಾರಿ ಕೇಳಬೇಕು. ಜೊತೆಗೆ ಯಾರು ಮಾತಾಡಬಾರ್ದು, ಹಿಜಾಬ್ ಸೂಕ್ಷ್ಮ ವಿಚಾರ ಆಗಿರೋ ಕಾರಣ 3 ಜನರ ಸಮಿತಿಯನ್ನ ಮಾಡ್ತೇನೆ, ಆ ಸಮಿತಿಯವರು ಮಾತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತೆ ಸಲೀಂ ಮೊಹಮ್ಮದ್ ಅಂತ ಕಂಡು ಈ 3 ಜನ ಕರೆಕ್ಟ್ ಜವಾಬ್ದಾರಿಯುತವಾಗಿ ಮಾತಾಡಬೇಕಾದಂಥದ್ದು. ಸೂಕ್ಷ್ಮ ವಿಚಾರಗಳ ಬಗ್ಗೆ ಅವರೊಂದು ರೀತಿ ಹೇಳಿಕೆ ಕೊಡುವಂಥದ್ದು, ಇವರೊಂದು ರೀತಿ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ. ಇವತ್ತು ಹಿಜಾಬ್ ಇಲ್ಲದೆ ಅತ್ಯಾಚಾರ ಜಾಸ್ತಿ ಆಗ್ತದೆ ಅನ್ನೋದು ಸರಿಯಲ್ಲ, ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಹಿಜಾಬ್ ಹಾಕಿಲ್ದಿರೋ ಸಮುದಾಯ ಗೌರವಿತ ಬದುಕನ್ನು ಈ ನಾಡಿನಲ್ಲಿ ಬದುಕ್ತಾ ಇರೋದನ್ನು ಕಂಡಿದ್ದೇವೆ. ಹೀಗಾಗಿ ಇಂಥ ವಿಷಯಗಳನ್ನು ತಂದು ಭಾವನಾತ್ಮಕವಾಗಿ ದಿಕ್ತಪ್ಪಿಸುವಂಥದ್ದು. ಇಂಥ ಕೆಲವು ಪತ್ರಿಕೆಗಳಿಗೂ ಇದೇ ಕೆಲಸ. ನಾನು ಒಂದು ಕೇರಳದಲ್ಲಿ ಒಂದು ಘಟನೆ ನಡೆದಿತ್ತು. ನಮ್ಮ ಬಹುಮಾನ್ಯರಾದ ಎ ಪಿ ಉಸ್ತಾದ್ರವರು, ಅವರು ಎ ಪಿ ಉಸ್ತಾದ್ರವರ ಬಗ್ಗೆ ಎಲ್ರಿಗೂ ಗೊತ್ತಿರ್ತದೆ. ಅವರಷ್ಟು ಸಾಮಾಜಿಕ ಸೇವೆ ಮಾಡಿದವರು, ಅನಾಥ ಮಕ್ಕಳನ್ನ ಸಾಕಿದವರು, ಅವರಷ್ಟು ಮಸೀದಿಗಳನ್ನ ಕಟ್ಟಿದವರು, ಅವರಷ್ಟು ಸಾಮೂಹಿಕ ವಿವಾಹಗಳನ್ನು ಮಾಡಿದವರು ಯಾರೂ ಇಲ್ಲ. ಇವರು ಮಾತಾಡ್ತಾ ಒಂದ್ ಕಡೆ ಹೇಳ್ತಾರೆ, ಗಂಡು ಮತ್ತು ಹೆಣ್ಣು ಒಂದಲ್ಲ, ಒಂದು ಜೀವಿಗೆ ಜನ್ಮ ಕೊಡ್ಲಿಕ್ಕೆ ಹೆಣ್ಣಿಗೆ ಮಾತ್ರ ಸಾಧ್ಯ, ಗಂಡಿಗೆ ಅದು ಸಾಧ್ಯ ಇಲ್ಲ ಅಂತ. ಅದ್ರ ಮೂಲಕ ಹೆಣ್ಣು ಶ್ರೇಷ್ಠ ಅನ್ನೋದನ್ನ ಅವರಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಗಂಡು ಹೆಣ್ಣು ಸಮಾನ ಅಲ್ಲ, ಹೆಣ್ಣು ಅದಕ್ಕಿಂತಲೂ ಶ್ರೇಷ್ಠಳು, ಒಂದು ಜೀವಿಗೆ ಜನ್ಮ ಕೊಡ್ಲಿಕ್ಕೆ ಹೆಣ್ಣಿಗೆ ಮಾತ್ರ ಸಾಧ್ಯ ಅಂತ. ಒಂದು ಪತ್ರಿಕೆ, ಇದೇ ರೀತಿಯ ಪತ್ರಿಕೆ ತಿರುಗಿಸುವರಿ ಅಂತವನು ಅವನು ಬರೀತಾನೆ, ಎ ಪಿ ಉಸ್ತಾದ್ರವರು ಹೇಳಿದ್ರು ಹೆಣ್ಣು ಜನ್ಮ ಕೊಡ್ಲಿಕ್ಕೆ ಮಾತ್ರ ಫಿಟ್ಟು, ಅದಕ್ಕೆ ಮಾತ್ರ ಅರ್ಹಳು ಅಂದ್ರು ಅಂತ. ಅಲ್ಲಿಗೆ ಅದನ್ನ ತಿರುಗಿಸಿದರು. ಕೊನೆಗೆ ಆ ಬಗ್ಗೆ ಪ್ರಶ್ನೆ ಮಾಡಿದಾಗ, ಅದರ ವಿಡಿಯೋಗಳು ಬಂದಾಗ ಆ ಥರ ತಪ್ಪನ್ನು ಒಪ್ಕೊಳ್ಬೇಕಾದಂಥ ಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ಮಾಧ್ಯಮಗಳು ಅದೇ ಮಾಡ್ತಾ ಇರುವಂಥದ್ದು. ಏನೋ ಹೇಳಿರ್ತಾರೆ, ಅದನ್ನು ಯಾವುದೋ ರೀತಿಯಲ್ಲಿ ತಿರ್ಚುವಂಥದ್ದು. ಇವತ್ತು ನೀವು ನೋಡಿರ್ಬೋದು, ವಾಟ್ಸಪ್ನಲ್ಲಿ ನಿಮ್ಮ ವಾಟ್ಸಪ್ಗಳಿಗೆ ಬರ್ತದೆ, ನೀವು ಮಾತನಾಡಿದ ಕ್ಲಿಪ್ಪನ್ನು ಅರ್ಧ ಕಟ್ ಮಾಡಿ ಅರ್ಧವನ್ನ ಜೋಡಿಸಿ ಅದನ್ನು ಬೇರೆ ರೀತಿ ಪ್ರಚಾರ ಮಾಡುವಂಥದ್ದನ್ನು ಕಂಡಿದೆ. ಇಂತಹ ಸಂದರ್ಭದಲ್ಲಿ ಭಾವನಾತ್ಮಕ ವಿಷಯಗಳಿಗೆ ಮರಳಾಗದೆ, ಭಾವನಾತ್ಮಕ ವಿಷಯಗಳಿಗೆ ತಾವು ಮರಳಾಗಿ ಈ ಸರ್ಕಾರವನ್ನು, ಬಿಜೆಪಿ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರುವಂತಹ ಈ ಒಂದು ಪ್ರಕ್ರಿಯೆಗಳಿಗೆ ಸಾಥ್ ಕೊಡದೆ, ಈ ಒಂದು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ಸಿಕ್ಕಿರುವಂತಹ ಸಮಯ ಮೇ 10. ಈ ಸಂದರ್ಭದಲ್ಲಿ ಈ ಒಂದು ಬಿಜೆಪಿಯನ್ನು ಸೋಲಿಸುವುದರ ಮೂಲಕ ಕರ್ನಾಟಕದಲ್ಲಿ ಹೊಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ಕರ್ನಾಟಕದಲ್ಲಿ ಏನಾದರೂ ಸರ್ಕಾರ ಬದಲಾವಣೆ ಆದರೆ ಅದರ ಪರಿಣಾಮ ರಾಜ್ಯಕ್ಕೆ ಬೀರ್ತದೆ. ಇವತ್ತು ನೀವು ನೋಡಿರ್ಬೋದು, ಮೋದಿ, ಅಮಿತ್ ಶಾ, ಎಲ್ಲರೂ, ಯೋಗಿ ಎಲ್ಲರೂ ಇಲ್ಲೇ ಇದ್ದಾರೆ. ಯಾಕಂದ್ರೆ ಇಲ್ಲಿಯ ಫಲಿತಾಂಶ ದಕ್ಷಿಣ ಭಾರತದಲ್ಲಿ ಕರ್ನಾಟಕಕ್ಕೆ ಬಿಜೆಪಿಗೆ ಹೆಬ್ಬಾಗಿಲಾಗಿದ್ದು, ಬಿಜೆಪಿಗೆ ಖಾತೆ ತೆರೆದಿದ್ದಿಲ್ಲೇ. ಇಲ್ಲಿ ಬಿಜೆಪಿಯನ್ನು ಸೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಬಿಜೆಪಿನ ಸೋಲಿನ ಒಂದು ಪರ್ವ ಆರಂಭವಾಗ್ತದೆ. ಹಾಗಾಗಿ ನೀವು ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ಯಾವುದೇ ವೇಸ್ಟ್ ಮಾಡದೇನೆ ಸುಮ್ಮನೆ 5,000, 10,000, 6,000 ಓಟ್ ತೆಗಿಯಂಥವರಿಗೆ ಚುನಾವಣೆಯಲ್ಲಿ ಗೆಲ್ಲೋದಾದ್ರೆ ಯಾರಿಗೂ ಬೇಕಾದರೂ ಕೊಡ್ಬೋದಿತ್ತು. ನಮ್ಮ ಉದ್ದೇಶ ಒಂದೇ, ಬಿಜೆಪಿಯನ್ನು ಸೋಲಿಸಬೇಕು ಅಂತ ಇಟ್ಕೊಳ್ಳೋಣ. ಕೆಲವರು ಜಾತ್ಯತೀತ ಮನಸ್ಸುಳ್ಳವರು, ಯಾವುದೇ ಪಕ್ಷ ಗೆಲ್ದಿದ್ದವರು ಇರ್ತಾರೆ, ಬಿಜೆಪಿಯನ್ನು ಸೋಲಿಸಬೇಕು. ಆದರೆ ಗೆಲ್ಲುವುದಾಗಿ ಸೋಲ್ಬೋದು. ಈಗ ಒಂದು ಉದಾಹರಣೆ ಒಂದು ಹೇಳ್ತಾ ಇದ್ದೆ, ಒಬ್ಬನಿಗೊಂದು ಕುದುರೆಯ ಕಾಲಡಿ ಹೊಡಿ ಒಂದು ಲಾಲ ಸಿಕ್ತಂತೆ, ಕಬ್ಬಿಣದೊಂದು ಲಾಲ ಹೊಡಿತಾರೆ. ಆ ಒಂದು ಲಾಲ ದಾರಿಯಲ್ಲಿ ಸಿಕ್ಕಿದಾಗ ಅವನು ಹೇಳಿದ್ನಂತೆ, ಒಂದು ಲಾಲ ಸಿಕ್ಕಿದೆ, ಇನ್ನು 3 ಲಾಲ ಮತ್ತು ಕುದುರೆ ಸಿಕ್ಕಿದ್ರೆ ನಾಳೆಯಿಂದ ನಾನು ಕುದುರೆಯಲ್ಲಿ ಹೋಗ್ತೇನೆ ಅಂತ. ಸಿಕ್ಕಿರುವಂಥದ್ದು ಒಂದು ಲಾಲ ದಾರಿಯಲ್ಲಿ. ಹಾಗೆ 1-2 ಗ್ರಾಮ ಪಂಚಾಯಿತಿಯೋ ಒಂದು ಕೌನ್ಸಿಲರು ಸಿಕ್ಕಿದ ತಕ್ಷಣ ನಾನು MLA ಆಗ್ತೇನೆ, ಸರ್ಕಾರವನ್ನು ರಚನೆ ಮಾಡ್ತೇನೆ, ನಮ್ಮ ಸರ್ಕಾರ ಬಂದರೆ ಇವರು ಮುಖ್ಯಮಂತ್ರಿ, ಅವರು ಉಪಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಿದೆಯಲ್ಲ, ಇವೆಲ್ಲ ಹಾಸ್ಯಾಸ್ಪದ, ಇವೆಲ್ಲ ವಾಸ್ತವದ ವಿರುದ್ಧವಾದಂಥ ಕಾಲ್ಪನಿಕ ಲೋಕದಲ್ಲಿರುವಂಥವು. ಹಾಗಾಗಿ ಈ ರೀತಿ ಕಾಲ್ಪನಿಕ ಕಲ್ಪನೆಗಳಿಗೆ ಭ್ರಮಾಲೋಕಕ್ಕೆ ಹೋಗಿ ತಮ್ಮ ಮತವನ್ನು ಹಾಳು ಮಾಡ್ಕೊಳ್ಬೇಡಿ. ಯುಟಿ ಖಾದರ್ ಅವರು ಕಳೆದ ಸಾರಿ 20,000 ಮತದಲ್ಲಿ ಗೆದ್ದಿದ್ದಾರೆ. ಈ ಸಾರಿ ಒಂದು 40,000 ಮತದಲ್ಲಿ ಗೆಲ್ಲುವಂತಹ ಒಂದು ಸಾಧ್ಯತೆಗಳನ್ನ ತಾವು ಮಾಡಿಕೊಡ್ಬೇಕು. ಜೊತೆಗೆ ವಿರೋಧ ಪಕ್ಷಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು. ಯುಟಿ ಖಾದರ್ ವಿರುದ್ಧ ಗೆಲ್ಲಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಸುಮ್ಮನೆ ನಾವು ಸ್ಪರ್ಧೆ ಮಾಡುವಂಥದ್ದು, ಅವ್ರನ್ನ ಸ್ಪರ್ಧೆ ಮಾಡಿದರೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಸಂದೇಶವನ್ನು ಈ ಚುನಾವಣೆಯ ಮೂಲಕ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷರು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮೋಹನಕ್ಕನವರು ಇದ್ದಾರೆ, ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿಸ್ತಾ ಇದೆ. ಪ್ರಚಾರದ ಸಭೆಯಲ್ಲಿ ಉಪಸ್ಥಿತಿರುವ
ನಮ್ಮ ಮಸೀದಿಯ ಅಧ್ಯಕ್ಷರಾದ ಸುಲೈಮಾನ್ ಹಾಜಿ ಅವರೇ, ಅದೇ ರೀತಿ ನಮ್ಮ ಕೊಂಡಾಣ ದೇವಸ್ಥಾನದ ಮಾಜಿ ಮುಖ್ಯಸ್ಥರಾದ ಜೀವಾನಂದ ಶೆಟ್ರೆ, ಅದೇ ರೀತಿ ಈ ವಾರ್ಡಿನ ಸದಸ್ಯರು, ನನ್ನ ಆತ್ಮೀಯ ಮಿತ್ರರಾದ ಅಹಮದ್ ಅಜ್ಜನಡ್ಕರವರೇ, ಪಕ್ಕದ ವಾರ್ಡಿನ ಕೌನ್ಸಿಲರಾದ ಇಸಾಕ್ರವರೇ, ದೇವದಾಸ್ನವರೇ, ನಮ್ಮ ಸೋಷಲ್ ಮೀಡಿಯಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಷಲ್ ಮೀಡಿಯಾದ ವಕ್ತಾರರಾದ ಸಲೀಂ ಮೇಘರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಮೈನಾರಿಟಿಯ ಕೋಆರ್ಡಿನೇಟರ್ ಆದ ಜಕರಿಯಾ ಮಲಾರ್ರವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಸೇರಿದ ಎಲ್ಲ ಹಿರಿಯರೇ, ಯುವಕರೇ, ಭಾಳಷ್ಟು ವಿಷಯಗಳನ್ನು ಅಶ್ರಫ್ ಕೆ.ಸಿ. ರೋಡ್ರವರು ಹೇಳಿದ್ದಾರೆ. ಇಲ್ಲಿ ಯಾವುದು ಬಾಕಿಟ್ಟಿಲ್ಲ, ಹಾಗಾಗಿ ನಾವೇನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಶಾಸಕರು ಬರುವ ನಿರೀಕ್ಷೆಯಲ್ಲಿದ್ದಾರೆ, ಆದರೆ ಇನ್ನೂ 2-3 ಫಂಕ್ಷನ್ ಇದೆ ನನ್ನ ತಿಳುವಳಿಕೆ ಮಟ್ಟಿಗೆ. ಇವತ್ತು ಮೇ 10 ತಾರೀಕಿಗೆ ನಡೆಯುವಂಥ ಚುನಾವಣೆ. ಈ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ಮಧ್ಯೆ ನಡೆಯುವಂಥ ಚುನಾವಣೆ. ಹಾಗಾಗಿ ನನ್ನ ಎಲ್ಲ ಅಜ್ಜನಡ್ಕ ವಾರ್ಡಿನ ಮತದಾರರಲ್ಲಿ ಮನವಿ, ಕೇವಲ 6 ದಿವಸ ಬಾಕಿ ಇದೆ, 5-6 ದಿವಸ ಬಾಕಿ ಆಗಿದೆ. ಹಾಗಾಗಿ ಈ 5-6 ದಿವಸದ ಒಳಗೆ ತಾವೆಲ್ಲರೂ ಯುಟಿ ಖಾದರ್ಗಾಗಿ ಕೆಲಸ ಮಾಡಬೇಕು, ಅವರ ಗೆಲುವಿಗಾಗಿ ನಿಮ್ಮ ಶ್ರಮೆ ಬೇಕು. ಹಾಗಾಗಿ ಇವತ್ತು ಯುಟಿ ಖಾದರ್ನ ಚುನಾವಣೆ ಖಂಡಿತ ಅಲ್ಲ. ಈ ಚುನಾವಣೆ ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಸಮಾಜಕ್ಕೆ ಕಂಟಕ ತರುವಂಥ ಸರ್ಕಾರವನ್ನು ಕಿತ್ತೊಯ್ಯುವಂಥ ಚುನಾವಣೆ. ಯುಟಿ ಖಾದರ್ ಚುನಾವಣೆ ಅಂತೂ ಅಲ್ಲ. ಆದರೆ ಇವತ್ತು ಸರ್ಕಾರ ಐಸಿಯುಯಲ್ಲಿದೆ, ವೆಂಟಿಲೇಟ್ ಹಾಕ್ಕೊಂಡು ಐಸಿಯುಯಲ್ಲಿದೆ. ಕೇವಲ 8 ದಿವಸ ಆಯುಷ್ಯರುದು. ನಮ್ಮ ಜೀವಾನಂದ ಶೆಟ್ರೆ, ಕೇವಲ 8 ದಿವಸ ಈ ಸರ್ಕಾರದ ಆಯುಷ್ಯರುದು, ವೆಂಟಿಲೇಟ್ ಅಲ್ಲಿದೆ ಸರ್ಕಾರ. ಈ ಸರ್ಕಾರಕ್ಕೆ ಬದುಕಿಸಲಿಕ್ಕೆ ಆಕ್ಷನ್ ಕೊಡುವಂಥ ಒಂದು ಪಕ್ಷ ನಮ್ಮ ಮಧ್ಯೆ ರಾರಾಜಿಸುತ್ತಿದೆ, ನಿಮಗೆ ಗೊತ್ತಿದೆ. ಆ ಒಂದು ಪಕ್ಷವನ್ನು ನಾನು ಹೆಸರು ಹೇಳುವುದಿಲ್ಲ, ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಪವಿತ್ರವಾದ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ಆದರೆ ಚುನಾವಣೆಯಲ್ಲಿ ಕೇವಲ ಒಂದು ಧರ್ಮದವರು ಯಾವನಿಗಾದರೂ ಒಬ್ಬರಿಗೆ ಮತ ಹಾಕಿದರೆ ಅದು ಗೆಲ್ಲುವುದಿಲ್ಲ. ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಮತ ಹಾಕುವಂತ ಒಂದು ಆ 5 ಅಭ್ಯರ್ಥಿಯಲ್ಲಿ ಯುಟಿ ಖಾದರನ್ನು ಬಿಟ್ಟರೆ ಬೇರೆ ಯಾವ ಅಭ್ಯರ್ಥಿ ನಿಮಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಕೇವಲ 5 ಜನ ಇದ್ದಾರೆ, ಒಂದು ನೋಟ್ 6 ಜನ. ಈ 5 ಜನ ಅಭ್ಯರ್ಥಿಗಳ ಮಧ್ಯ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ 30 ರಾಜ್ಯ ಇದೆ. ಈ 30 ರಾಜ್ಯಗಳಲ್ಲಿ ಒಂದು ಆರೋಗ್ಯ ಸಚಿವ ಬೇಕಿತ್ತು ಕೇಂದ್ರ ಸರ್ಕಾರಕ್ಕೆ. ಜೀವಾನಂದ ಶೆಟ್ರೆ, ಒಂದು ಆರೋಗ್ಯ ಸಚಿವರು ಬೇಕಿತ್ತು 30 ರಾಜ್ಯದಲ್ಲಿ. 13 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಹುಡುಕುವಾಗ ಸಿಕ್ಕಿದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವ ಯುಟಿ ಖಾದರ್ ಕಣ್ಣಿಗೆ ಬಿದ್ದದ್ದು ಕೇಂದ್ರ ಸರ್ಕಾರಕ್ಕೆ. ಇದು ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಮೋದಿ ಸರ್ಕಾರ ಕೊಟ್ಟಂತ ಪ್ರಶಸ್ತಿ. ಪ್ರಥಮ ಬಾರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸದನವೀರ ಬೇಕಿತ್ತು ಅಣ್ಣ.
ಒಂದು ಸದನವಿರಬೇಕಿತ್ತು. 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸದನವಿರಬೇಕಿತ್ತು. ಅದು ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಬಿಜೆಪಿ ಸರ್ಕಾರ. ಆವಾಗ ಸದನವೀರ ಬಿರುದು ಕೊಡ್ಲಿಕ್ಕೆ ಸಿಕ್ಕಿದ್ದು ಯಾರು ಸ್ವಾಮಿ? ನಾನು ಮತ್ತೆ ನಿಮ್ಮೆಲ್ಲರ ಮತ ಹಾಕಿದಂಥ UT ಖಾದರ್ ಅವರಿಗೆ ಸಿಕ್ಕಿದ್ದು ಹೊರತು ಬಿಜೆಪಿಯ ಯಾವುದೇ ಶಾಸಕರು ಸಿಕ್ಕಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ಶಾಸಕರು ಆಗಮಿಸಿದ್ದಾರೆ. ನಾವೆಲ್ಲರೂ ಇನ್ನು ಕೇವಲ 6 ದಿವಸದಿಂದ ತಾವೆಲ್ಲರೂ ರಾತ್ರಿ ಹಗಲು ದುಡಿದು ಈ ಒಂದು ನಾಯಕರಿಗೆ ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಜ್ಜನಡ್ಕ ವಾರ್ಡಿನ ಎಲ್ಲ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈಗ ತಾನೇ ನೇರವಾಗಿ ನಮ್ಮ ವಿರೋಧ ಪಕ್ಷದ ಉಪನಾಯಕರು, ರಾಜ್ಯದ ಮಾಜಿ ಸಚಿವರು, ನಮ್ಮ ಅಭ್ಯರ್ಥಿ, ಇಡೀ ರಾಜ್ಯದ ದೇಶದ ಕಂಡಂತ ಅಪರೂಪದ ರಾಜಕಾರಣಿಯಾದ ಎಲ್ಲರ ಪ್ರೀತಿಗೆ ಪಾತ್ರರಾದ UT ಖಾದರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ಸಂಬಂಧಪಟ್ಟ ಹಾಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಡೆಯುವಂತಹ ಅಜ್ಜಿನಡ್ಕದ ಈ ಒಂದು ಸಮಾಲೋಚನಾ ಸಭೆ ಮತ್ತು ಪ್ರಚಾರ ಸಭೆಯಲ್ಲಿ ಉಪಸ್ಥಿತವಂತಹ ಗೌರವಾದಂಥ ಗಣ್ಯ ಅತಿಥಿಗಳೇ, ನಾನು ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಬಹುಶಃ 7 ಗಂಟೆಗೆ ಅಂತ ಕಾರ್ಯಕ್ರಮ ನಿಗದಿವಾಗಿತ್ತು. ಕ್ಷೇತ್ರ ಉದ್ದಗಲಕ್ಕೂ ಬೇರೆ ಕಾರ್ಯಕ್ರಮದ ಕಾರಣ ಇಲ್ಲಿಗೆ ಬರುವ ತಡವಾದಕ್ಕೆ ನಿಮ್ಮೆಲ್ಲ ಕ್ಷಮೆಯನ್ನು ಯಾಚಿಸಿಕೊಂಡು ದೀರ್ಘವಾಗಿ ನಾನು ಇವತ್ತು ಮತ್ತೆ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳುವುದಿಷ್ಟೇ. ನಾಡಿದ್ದು ನಡೆಯುವಂಥ ಚುನಾವಣೆ ಅದು UT ಖಾದರ್ನ ಚುನಾವಣೆ ಅಲ್ಲ. ನಾಡಿದ್ದು ತಾವು ಕೊಡುವಂಥ ಪ್ರತಿಯೊಂದು ಮತವೂ ಕೂಡ ಅದು UT ಖಾದರ್ನ MLA ಮಾಡಲಿಕ್ಕೆ ಕೊಡುವಂಥ ಮತ ಮಾತ್ರವಲ್ಲ. ತಾವೆಲ್ಲ ಕೂಡ ಆಲೋಚನೆ ಮಾಡಿ ಬಹುಶಃ ತಾವು ತಮ್ಮ ತೀರ್ಮಾನವನ್ನು ತಗೊಳ್ಬೇಕು. ನಾಡಿದ್ದು ಕೊಡುವಂಥ ಮತದಾನ ನಿಮ್ಮ ಮಕ್ಕಳ ಭವಿಷ್ಯ ಮತ್ತು ನಿಮ್ಮ ಸಮಾಜದ ಒಂದು ಭವಿಷ್ಯಕ್ಕೆ ಕೊಡುವಂಥ ಚುನಾವಣೆ. ಅದಕ್ಕಾಗಿ ಬಹುಶಃ ನಾಡಿದ್ದು ಕೊಡುವಂಥ ತಮ್ಮ ಪ್ರತಿಯೊಬ್ಬರ ಮತವೂ ಕೂಡ ಅದು ಜನವಿರೋಧಿ, ತಾರತಮ್ಯ ಮತ್ತು ದ್ವೇಷಪೂರಿತವಾದ ಬಿಜೆಪಿ ಸರ್ಕಾರ ಕಿತ್ತೊಗೆಯುವುದೇ ನಮ್ಮ ಮತದಾನದ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಮ್ಮ ಮುಖ್ಯ ಗುರಿ ಇವತ್ತು ಆಗ್ಬೇಕಾಗ್ತದೆ. ಖಾದರ್ ಒಬ್ಬ ಗೆದ್ದರೆ ಬಹುಶಃ ನಮಗೆ ಸಮಸ್ಯೆ ಪರಿಹರಿಸಾಗದೆ ಎಲ್ಲಿಯ ತನಕ ಬಹುಶಃ ಜನವಿರೋಧಿ ಬಿಜೆಪಿ ಸರ್ಕಾರ ನಾವು ಕೆಳಗೆ ಇಳಿಸಿದ್ರು ಅಲ್ಲಿ ತನಕ ನಮ್ಮ ಸಮಸ್ಯೆ ಯಾರಿಗೂ ಕೂಡ ಇವತ್ತು ಪರಿಹಾರ ಆಗಲಿಕ್ಕೆ ಸಾಧ್ಯನೇ ಇವತ್ತು ಇಲ್ಲ. ಅದಕ್ಕಾಗಿ ನಮ್ಗೆ ಇಲ್ಲಿಂದ ನಾನು ಗೆದ್ದರೆ ಬಹುಶಃ ಬಂಟ್ವಾಳದ ರಮನಾಥ ಗೆಲ್ಬೇಕು, ಮೂಡಬಿದಿರೆ ಮಿಥುನ್ ಗೆಲ್ಬೇಕು, ಜಯಲೋಬ್ ಗೆಲ್ಬೇಕು, ಅಶೋಕ್ ರೈ ಅವ್ರು ಗೆಲ್ಬೇಕು, ರಕ್ಷೇಶ್ವರಂ ಗೆಲ್ಬೇಕು, ಕೃಷ್ಣಪ್ಪರ್ ಅವ್ರು ಗೆಲ್ಬೇಕು, ಬಹುಶಃ ವಿನಯ್ ಕುಮಾರ್ ಸರ್ ಗೆಲ್ಬೇಕು, ನಮ್ಮ ಗೋಪಾಲ್ ಪೂಜಾರಿ ಅವ್ರು ಗೆಲ್ಬೇಕು. ಎಲ್ಲ ಅಭ್ಯರ್ಥಿಗಳು ಕೂಡ ಗೆದ್ದು ಬಹುಶಃ ರಾಜ್ಯದಲ್ಲಿ BR ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗುವಂಥ ಸರ್ಕಾರ ಬರಬೇಕು. ಅದು ನಮ್ಮ ಇಚ್ಛೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಜನವಿರೋಧಿ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಕಳೆದ 4 ವರ್ಷದಲ್ಲಿ ಜನಪರವಾಗಿ ಒಂದೇ ಒಂದು ಯೋಜನೆ ಇಲ್ಲ. ಒಬ್ಬರೊಬ್ಬರಿಗೆ ನಿವೇಶನ ಕೊಡಲಿಲ್ಲ, ಒಬ್ಬರೊಬ್ಬರೇ ಮನೆ ಕೊಡಲಿಲ್ಲ, ಯಾರಿಗೆ ಒಂದು ರೇಷನ್ ಕಾರ್ಡ್ ಇವತ್ತು ಕೊಡ್ತಾ ಇಲ್ಲ. 7 kg ಇದ್ದದನ್ನು 5 kg ಅಕ್ಕಿ ಮಾಡಲಿಕ್ಕೆ ಪರಿವರ್ತನೆ ಆಗಿದೆ. ಮಕ್ಕಳ ಸ್ಕಾಲರ್ಶಿಪ್ ಇವತ್ತು ಬರ್ತಾ ಇಲ್ಲ, ಯಾವುದೇ ಒಂದೊಂದು ಕಾರ್ಯಕ್ರಮ ಇಲ್ಲ. ಇನ್ನು ಇದರಲ್ಲಿ ಬೆಲೆ ಏರಿಕೆ ಕೇಳಲಿಕ್ಕೆ ಜನ ಇಲ್ಲ. ಬಂಗಾರಿಗೆ 20,000 50,000 ರೂಪಾಯಿ, ಸಿಮೆಂಟ್ ರೇಟ್ ಇವತ್ತು ಡಬಲ್ ಆಗಿದೆ, ಎಣ್ಣೆ ರೇಟ್ ಇವತ್ತು ತ್ರಿಬಲ್ ಆಗಿದೆ. ಮೆಣಸು ತಿನ್ಲಿಕ್ಕೆ ಹೋದ್ರೆ ಬಹುಶಃ 70 400 ರೂಪಾಯಿಗೆ ಒಂದು ವಿಚಾರ ಆಗಿದೆ. 25-30 ರೂಪಾಯಿ ಇದ್ದಂಥ ಭತ್ತ ಇವತ್ತು 52 ಇವತ್ತು ಆಗಿದೆ. ಮೆಣಸಿಗೆ 600 ರೂಪಾಯಿ ಆಗಿದೆ ಅಂತ ಹೇಳ್ತಾರೆ. ಬಹುಶಃ ಈ ರೀತಿ ಹಾಲಿಗೆ ಇವತ್ತು ಬಹುಶಃ ರೇಟ್ ಜಾಸ್ತಿ ಆಗಿದೆ. ಈ ರೀತಿ ಪ್ರತಿಯೊಂದು ಕೂಡ ಬೆಲೆ ಜಾಸ್ತಿ. 3ನೇದು GST ಟ್ಯಾಕ್ಸ್, ಸಿಕ್ಕಿದಂತೆಲ್ಲ ಟ್ಯಾಕ್ಸ್. ಉಪ್ಪಿಗೂ ಕೂಡ ಟ್ಯಾಕ್ಸ್ ಆಗಿದೆ ಅಂತ ಹೇಳಿದ್ರೆ ಅತ್ಯಂತ ದಲಿತ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಪ್ಪಿನ ಮೇಲೆ ಕೂಡ ಇವತ್ತು ಟ್ಯಾಕ್ಸ್ ಆಗಿದ ಪರಿಸ್ಥಿತಿ ಸರ್ಕಾರ ಇವತ್ತು ಮಾಡಿದೆ. ನಿಮ್ಮ ಮಕ್ಕಳು ತಿನ್ನುವಂಥ ಬಿಸ್ಕಿಟ್ ಮೇಲೆ ಟ್ಯಾಕ್ಸ್, ನೀವು ಊಟ ಮಾಡುವ ಅಕ್ಕಿ ಮೇಲೆ ಟ್ಯಾಕ್ಸ್, ಬಹುಶಃ ನೀವು ಇವತ್ತು ಮೊಸರಿನ ಮೇಲೆ ಟ್ಯಾಕ್ಸ್, ಇವು ಹಾಲಿನ ಮೇಲೆ ಟ್ಯಾಕ್ಸ್. ಇತಿಹಾಸದಲ್ಲಿ ಬಹುಶಃ ಯಾವುದು ಕೂಡ ಟ್ಯಾಕ್ಸ್ ಇಲ್ಲದಂತ ಯಾವುದೆಲ್ಲ ನಮ್ಮ ಅಗತ್ಯದ ವಸ್ತಿದೆಯಾ ಇದೆಲ್ಲ ಮೇಲೆ ಟ್ಯಾಕ್ಸ್ ಹಾಕಿಕೊಂಡು ಇವರು ರಾಜ್ಯ ಸರ್ಕಾರ ನಡೆಸಿದಲ್ಲದೆ ಇವರು ಆಡಳಿತವನ್ನು ಸ್ಟ್ರಿಕ್ಟ್ ಮಾಡಿ ಜನಸಾಮಾನ್ಯರಿಗೆ ಅವರು ಪ್ರಯೋಜನ ಕೊಡುವ ವಿಚಾರ ಇವತ್ತು ಆಗಲಿಲ್ಲ. ಭ್ರಷ್ಟಾಚಾರದ ಪರಮ ಅದು ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಇವತ್ತು ಬಹುಶಃ ತೊಂದರೆಗಳು ಪಡೆದ ವಿಚಾರ ಇವತ್ತು ಆಗಿದೆ. ಇವತ್ತು ಬಹುಶಃ ಪೊಲೀಸ್ ಹಗರಣದಲ್ಲಿ ದೀರ್ಘವಾಗಿ ಮಾತಾಡಲಿಕ್ಕೆ ಸಮಯ ಇಲ್ಲ.
ಪೊಲೀಸ್ ಹಗರಣದಲ್ಲಿ ಇವತ್ತು IPS ಮತ್ತು IAS ಅಧಿಕಾರಿಗಳು ಜೈಲಿನಲ್ಲಿ ಇವತ್ತು ಕೂಡ ಇದ್ದರೆ ಇದು ಭಾರತ ದೇಶದಲ್ಲಿ ಪ್ರಪ್ರಥಮವಾದ ಘಟನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಿಜೆಪಿ ಸರ್ಕಾರದ ಆಡಳಿತ ಕೈಗನ್ನಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಆದ ಕಾರಣ ಬಿಜೆಪಿ ಬಹುಶಃ ಮುಂದಿನ 10 ದಿವಸ ನಂತರ ಬಿಜೆಪಿಗೆ ಆಯುಷ್ಯ ಇಲ್ಲ. ಬಿಜೆಪಿ ಅದು ಕೊನೆಯ ಡೆತ್ ಬೆಡ್ ನಲ್ಲಿ ತನ್ನ ಸಾವಿನ ಹಾಸಿಗೆಯಲ್ಲಿ ಮಲಗಿಕೊಂಡು ಒಂದೊಂದು ಪ್ರತಿಯೊಂದು ಕೂಡ ಇವತ್ತು ಲೆಕ್ಕ ಹಾಕುವಂತ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿ ಇವತ್ತಿದೆ. ವೆಂಟಿಲೇಟರ್ ನಲ್ಲಿರುವಂತಹ ಬಿಜೆಪಿ ಖಂಡಿತವಾಗಿ ಇವತ್ತು ಬದುಕಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಲೆಕ್ಕ ದಿನವೂ ಕೂಡ ಇವತ್ತು ಕಡಿಮೆ ಆಗ್ತಾ ಬಂದಿದೆ. ಆದ್ರೆ ಮೇ 13ಕ್ಕೆ ಬಿಜೆಪಿ ಸರ್ಕಾರದ ಆಯುಷ್ಯ ಮುಗಿಯುವಂತ ಪರಿಸ್ಥಿತಿಗೆ ಬಂದಿದೆ ಅಂತ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೆಂಟಿಲೇಟರ್ ಮತ್ತು ಬೆಡ್ ನಿಲ್ಲುವಂತಹ ಬಿಜೆಪಿ ಸರ್ಕಾರವನ್ನು ಹೇಗಾದ ಮಾಡಿ ಬಚಾವ್ ಮಾಡಬೇಕಂದ್ರೆ ಕಾಣುತ್ತಿದೆ. ಅದು SDP ಪಕ್ಷ ಇವತ್ತು ಬಚಾವ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಏನಾದ್ರು ಮಾಡಿ ಬಚಾವ್ ಮಾಡ್ಬೇಕಂದೇಳಿ ನನ್ನ ವಿರುದ್ಧ ನಿಲ್ಲಿ, ನಾವೇನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಹಿಂದೆ ಕೂಡ ತಗೊಳ್ಳಿಲ್ಲ, ನಾವು ಈಗಲೂ ಕೂಡ ತಗೊಳ್ಳೋದು, ಇನ್ನು ಮುಂದೆ ಕೂಡ ನಾವು ತಗೊಳ್ಳೋದಿಲ್ಲ. ನಮ್ ನಿಲ್ಲಿ, ನೀವು ಯಾವ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ನಾನು. ಆದ್ರೆ ನೀವು ರಕ್ಷೀಶ್ವರಮ್ಗೆ ಏನ್ ಮಾಡಿದ ತೊಂದರೆ, ಅವನ ವಿರುದ್ಧ ಯಾಕೆ ನೀವು ಕ್ಯಾಂಡಿಡೇಟ್ ಆಗ್ತೀರಿ? ರಮಣ ಹತ್ರ ಈ ವರ್ಷ ನಿಮ್ಗೆ ಏನ್ ತೊಂದರೆ ಮಾಡಿದ್ದಾರೆ, ಅವ್ರದ್ದು ಯಾಕೆ ನೀವು ಕ್ಯಾಂಡಿಡೇಟ್ ಆಗ್ತೀರಿ? ಅಶೋಕ್ ರೈ ಕ್ಯಾಂಡಿಡೇಟ್ ಡಿಕ್ಲೇರ್ ಆದ ಮೊನ್ನೆ ಯಾಕಂದ್ರೆ ನೀವು ಕಾಂಗ್ರೆಸ್ ಸೋಲ್ಬೇಕಂತಲ್ವ? ಮೂಡುಬಿದ್ದಿಲ್ಲ ಬಿಜೆಪಿ ಮೇಲೆ ಸೋಲ್ತಾರೆ, ಮಿಥುನ್ ರೈ ಗೆಲ್ತಾರೆ, ಅವನ ವಿರುದ್ಧ ಕ್ಯಾಂಡಿಡೇಟ್ ಆಗ್ತೀರಿ. ವಿನಯ್ ಕುಮಾರ್ ಸರ್ ಗೆಲ್ತಾರೆ, ಅವ್ರದ್ದು ನೀವು ಕ್ಯಾಂಡಿಡೇಟ್ ಆಗ್ತೀರಿ. ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ಗೆಲ್ತಾರೆ, ಬಿಜೆಪಿ ಸೋಲ್ತದೆ, ಅಲ್ಲಿ ನೀವು ಕ್ಯಾಂಡಿಡೇಟ್ ಆಗ್ತೀರಿ. ನಿಮ್ಮ ಉದ್ದೇಶ ಅಂತ ಹೇಳಿದ್ರೆ ಕಾಂಗ್ರೆಸ್ ಸೋಲ್ಬೇಕು, ಬಿಜೆಪಿ ಬರ್ಬೇಕಂತ 1 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಯಾರು ಕೂಡ ಮುಗ್ಧ ಜನ ಮರಳು ಆಗುದಿಲ್ಲ ಅಂತ ಹೇಳಿ ಸ್ಪಷ್ಟ. ನಿಮ್ಮ ಸ್ಥಾನ ಏನಿದೆ ಯಾಕಂತ ಹೇಳಿದ್ರೆ ಕೆಲವರು ವಾಟ್ಸಪ್ ಮತ್ತು ಪೇಪರ್ ಹುಲಿಗಳಾಗಿದ್ದು. ಮೇ 13ನೇ ತಾರೀಕಿಗೆ ಈ ಊರಿನವ್ರಿಗೆ ಗೊತ್ತಾಗ್ತದೆ ಈ ವಾಟ್ಸಪ್ ಇದ್ದವರು ಹುಲಿಗಳಲ್ಲ, ಇವರೆಲ್ಲ ಇಳಿಗಲ್ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತ ಮೇ 13ಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾವು ಬಹಳ ಜಾಗ್ರತೆಯಿಂದ ಇರುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಬೇರೆ ಏನು ಹೇಳಿಕ್ಕೆ ಬಹಳಷ್ಟಿದೆ ಹೇಳಲಿಕ್ಕೆ. ಇವತ್ತು ಬೇರೆ ಏನಿಲ್ಲ, ಇವರು ಅಪಪ್ರಾಚಾರ ಭಾಷೆ ಹಿಜಾಬನ ಬಗ್ಗೆ ಮಾತಾಡಿ ಹೋಗ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ನಾನು ಕೆಲವು 5 ನಿಮಿಷ ತಕೊಂಡು ಬಹುಶಃ ನಿಮ್ಮ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೋಡಿ, ಒಂದು ಉಡುಪಿಯ ಒಂದು ಕಾಲೇಜಿನಲ್ಲಿ 14 ವರ್ಷಗಳಿಂದ ಒಂದು ಸಿಸ್ಟಮ್ ಇತ್ತು, ಒಂದು ನಿಯಮ ಇತ್ತು. ಆ ನಿಯಮ ಪ್ರಕಾರ 14 ವರ್ಷದಿಂದ ಎಲ್ಲ ವಿದ್ಯಾರ್ಥಿನಿಯರು ಮಹಿಳಾ ಕಾಲೇಜ್, ಹುಡುಗರು ಯಾರು ಕೂಡ ಇಲ್ಲ, ಬರೇ ಹುಡುಗಿಯರ ಕಾಲೇಜಿನಲ್ಲಿ 16 ವರ್ಷ ಅಲ್ಲಿ ಹೋಗಿ ಕಲಿತಾ ಇದ್ರು. ಈ 85 ಮಕ್ಕಳಲ್ಲಿ ಈ 6 ಹುಡುಗಿಯರ ಕೇಳಿಕೊಂಡಿದ್ದಾರೆ, ಅವರು ಕೂಡ 1.5 ವರ್ಷ ಇಂದಿನ ನಿಯಮಗಳ ಪ್ರಕಾರವೇ ಹೋಗಿದ್ದಾರೆ. ಕೋವಿಡ್ 2ನೇ ರಜೆ ಆದ ನಂತರ ಹೋಗುವಾಗ, ಇದಾದ ನಂತರ ಇವರನ್ನು ಇಂಥವ್ರು ಕರ್ಕೊಂಡು ಹೋಗಿ ಇವರ ತಲೆಯನ್ನು ತಿರುಗಿಸಿ ಒಂದು ಅರ್ಜಿ ಕೊಡ್ತಾರೆ, ನಮ್ಗೆ ಹಿಜಾಬ್ ಬರ್ಬೇಕಂತೇಳಿ. ಅವರು ಅಂತ ನಮಗೆ ತೀರ್ಮಾನ ತಗೊಳ್ಳಿಕ್ಕೆ ಆಗಲ್ಲ, 16 ವರ್ಷ ಬಂದಂಥ ನಿಯಮ ಇದೆ, ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ, ನಾವು ಸರ್ಕಾರಕ್ಕೆ ನಾವು ಬರೀತೇವೆ ಅಂತೇಳಿ. ಸರ್ಕಾರಕ್ಕೆ ಬರೋ ಸಂದರ್ಭದಲ್ಲಿ ಅಲ್ಲೇ ನಿಲ್ಲುದು, ಮಕ್ಕಳನ್ನು ಕಲಿಸುದು, ಇವರು ಅಲ್ಲಿ ಸ್ಟೆಪ್ ನಿಂತು ಫೋಟೋ ತೆಗೆಯೋದು, ಸೆಲ್ಫಿ ಕ್ಲಿಕ್ ಮಾಡಿಸೋದು, ಇದಕ್ಕೆ ಪಾಕಿಸ್ತಾನದವ್ರು ಟ್ವೀಟ್ ಮಾಡೋದು, ಅಲ್ ಜಜೀರಾ ಟಿವಿಯಲ್ಲಿ ಬರೋದು, ಇಲ್ಲಿ ಬಹುಶಃ ಉಡುಪಿಯಲ್ಲಿ ಗಲಾಭೆ ಅಂತ ಹೇಳಿ ಟಿವಿಯಲ್ಲಿ ಯಾರಿಗೂ ಕೂಡ ಸಮಾಧಾನದ ಕೆಲಸ ಇಲ್ಲ. ಬಹಳಷ್ಟು ಅಲ್ಲಿ ಮುಸ್ಲಿಂ ಎಲ್ಲ ಧರ್ಮದ ನಾಯಕರು ಹೇಳಿದರು, ಇದು ಹುಡುಗಿಯರ ಕಾಲೇಜ್ ಮಾತ್ರ, ಗರ್ಭಿಣಿ ಮಾಡೋದು ವಿಚಾರ ಇಲ್ಲ, ನೀವು ಒಂದೇ ಇಲ್ಲೇ ಕಲೀರಿ ಇಂದ ನಿಯಮ ಪ್ರಕಾರ, ಅಥವಾ ನೀವು ಬೇರೆ ಕಾಲೇಜ್ಗೆ ಬನ್ನಿ, ನೀವು ಅಲ್ಲಿಗೆ ನಾವು ಫ್ರೀ ಸೀಟ್ ಮಾಡಿ ಕಲಿಸಿ, ಅಲ್ಲೆಲ್ಲ ಅವಕಾಶ ಇಲ್ಲಿದೆ. ಅದಾಗೋದು ನಮ್ಗೆ ಇಲ್ಲೇ ಆಗಬೇಕು ಅಂದರೆ ಇವರನ್ನು ಬಿಡುವುದಿಲ್ಲ, ಈ ಮಕ್ಕಳನ್ನು ಇದನ್ನು ಹೋಗ್ಲಿಕ್ಕೆ ಬಿಡಿ, ಇಲ್ಲೇ ಆಗಬೇಕು. ಅದರ ನಂತರ ಅವ್ರು ಹೇಳಿದರು, ಅಲ್ಲ ಇಬ್ಬರು ಹಿಂದೆ ಗಂಡಸರು ಇನ್ನೂ ಲೆಕ್ಚರ್ ಇದ್ದಾರೆ, ಅದಕ್ಕೆ ಪಾಪ ಅಲ್ಲಿ ಮ್ಯಾನೇಜ್ಮೆಂಟ್ನವರು ಆ 2 ಗಂಡಸರಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಹಾಕಿ, ಬೇರೆ ಕಡೆಯಿಂದ ಹೆಂಗಸರು ಟ್ರಾನ್ಸ್ಫರ್ ಇಲ್ಲಿಗೆ ಹಾಕಿ 100ಕ್ಕೆ 100 ಕೂಡ ಮಹಿಳಾ ಕಾಲೇಜ್. ಏನಂತ ಹೇಳಿದ್ರೆ ಕ್ಲಾಸ್ ರೂಮ್ ತನಕ ಕೂಡ ಅಲ್ಲಿ ಅವಕಾಶ ಇತ್ತು. ಕ್ಲಾಸ್ ರೂಮಲ್ಲಿ ಪಾಠ ಮಾಡುವಾಗ ಮಾತ್ರ ಇವತ್ತು ಅವಕಾಶ ಇರಲಿಲ್ಲ, ಪಾಠ ಮಾಡಿದ ನಂತರ ಹೊರಗೆ ಬರುವಾಗ ಅವಕಾಶ ಇತ್ತು. ಪಾಠ ಮಾಡೋದು ಹೇಳ್ತಾರೆ, ಟೀಚರ್ನವ್ರಿಗೆ ಗೊತ್ತಾಗಬಾರ್ದು ಮುಸ್ಲಿಂ ಹುಡುಗರು ಯಾರು, ಹಿಂದೂ ಯಾರು, ಕ್ರಿಶ್ಚಿಯನ್ ವಿದ್ಯಾರ್ಥಿ ಯಾರು ಅಂತ ಗೊತ್ತಾಗಬಾರ್ದು, ಸಮಾನತೆಗೆ ಕಲಿಸಬೇಕೆಂಬ ಉದ್ದೇಶ ನಾವು ಕೆಲವು ವಿಚಾರ ನಾವು ಮಾಡಿದ ವಿಚಾರ ಹೇಳುವಂಥದ್ದು. ಅದು ಬೇಕಾದ ಕೆಲವೊಂದು ಬೇರೆ ಬೇರೆ ವಿಚಾರಗಳು ಇರ್ಬೋದು, ಅದೆಲ್ಲ ಪ್ರಶ್ನೆ. ಆದ ನಂತರ ಬಹುಶಃ ಇವತ್ತು ಆ ಚೇಂಜ್ ಮಾಡಿದ ನಂತರ ಕೂಡ ಇವತ್ತು ನಮ್ಗೆ ಆಗೋದಿಲ್ಲ ಅಕ್ಕಂತ ಆಯ್ತು, ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಇವರೊಬ್ಬ ರಾಜ್ಯ ಅಧ್ಯಕ್ಷ ಬಂದು ಬಹುಶಃ ಕಾಪಿನಲ್ಲಿ ಭಾಷಣ ಮಾಡಿದ, ನಾವು ಹಾಗೆ ಮಾಡ್ತೇವೆ, ನಾವು ಹೀಗೆ ಮಾಡ್ತೇವೆ, ಅದು ಬಿಡುವುದಿಲ್ಲ, ಹಾಗೆ ಅಂದಲ್ಲಿ ಭಾಷಣ ಮಾಡಿ ಅವನು ಓಡಿ ಹೋದ ಕೊಡಲ್ಪೇಟೆಗೆ, ಮತ್ತು ಸುದ್ದಿಲ್ಲ. ಇವನ ಭಾಷಣ ಕೇಳಿ ಚಾಲೆಂಜ್ ಆಗಿದ್ದಾಗ ಇತರ ಸಂಘಟನೆಯವರು ಮಾರು ದಿವಸ 40 ವರ್ಷ ನಮ್ಗೆ ಅವಕಾಶ ಅಂದರೆ MGM ಕಾಲೇಜ್, ಭಂಡಾರ್ಕರ್ ಕಾಲೇಜ್, ಅಜಾರ್ಕಾಡ್ ಕಾಲೇಜ್ ಎಲ್ಲ ಕಾಲೇಜ್ ಮಾರು ದಿವಸ ಹೋಗಿ ನಿಲ್ಲಿಸಿದ್ರು, ನಿಲ್ಲಿಸಿದ್ರು. ಇವರು ಒಬ್ಬ ಮಗ ಬರಲಿಲ್ಲ ಫ್ಲಾಗ್ ಹಿಡ್ಕೊಂಡು,
ಇವರು ಹೇಳಿ ಓಡಿ ಹೋದವನು, ಕೊಡಲ್ಪೇಟೆಗೆ ಹೋಗಿ ಓಡಿದವನು, ಇವನ ಅಡ್ರೆಸ್ ಇಲ್ಲ. ಇವ್ರು ಯಾರೋ ಒಬ್ಬರು ಬಂದು ಹೋಗಿ ಡಿ ಸಿ ಪ್ರತಿಭಟನೆ ಮಾಡಿದಾರ. ಎಲ್ಲ ಸಮಸ್ಯೆ ಆಗುವಾಗ ಇವರ ಪಕ್ಷದಿಂದ ಒಂದು ಫ್ಲಾಗ್ ಹಿಡಿದು ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ್ರೆ ನಮ್ಮ ಮುಂದೆ ನಿಲ್ಲಿಸಿ ಬಹುಶಃ ನಾವು ಇದನ್ನು ವಿಡ್ರಾ ಮಾಡದ ಕೆಲಸ ಮಾಡ್ತಂತ ಹೇಳಿಕೆ ಒಂದೇ ಒಬ್ಬ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಇಲ್ಲಿ ಬರೇ ಜನರ ಮೋಸ ಮಾಡಿ ಚೂ ಬಿಡುದು, ಇನ್ನೊಂದು ಕೂತ್ಕೊಳ್ಳುದು, ಬಂದ್ರ ಹೆಸರು ನನಗೆ, ಕೆಟ್ಟ ಹೆಸರು ಅವ್ರದ್ದು, ಓದ ವಿಚಾರ ಆಗುವಂತ ಪರಿಸ್ಥಿತಿ ಆಯಿತು ಎಲ್ಲ ಕಡೆಯಲ್ಲಿ. ಇವತ್ತು ಕೋರ್ಟಿಗೆ ಹೋಯ್ತು. ಕೋರ್ಟಲ್ಲಿ ಇವರು ಅಡ್ವೊಕೇಟ್ ಏನು ಬರೆದು ಕೊಡ್ತಾನೆ ಗೊತ್ತುಂಟ, ನಿಮ್ಗೆ 2 ತಿಂಗಳು ಕೊಟ್ಟರೆ ಸಾಕು, ಮತ್ತೆ ನೀವು ಸರ್ಕಾರ ಏನು ಬೇಕೋ ತೀರ್ಮಾನ ಮಾಡಿದ್ರು, ನಮ್ದೇನು ವಿಚಾರ, ಯಾಕೆ ಇವರು ಉಳಿಬೇಕಂತೇಳಿ, ಬೇರೇನಿಲ್ಲ, ಇವರು ಮರ್ಯಾದೆ ಉಳಿಬೇಕು. ಸರ್ಕಾರಕ್ಕೆ ಒಪ್ಪಲಿಲ್ಲ. ಇವತ್ತೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಆಗಿ ಚರ್ಚೆ ಆಗಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಉತ್ತಮವಾದ ಆಶಾದಾಯಕ ಒಂದು ತೀರ್ಪು ಬರ್ಬೋದು ಅಂತಿದ್ರೆ ಅದು ಕಾಂಗ್ರೆಸ್ನ ಅಡ್ವೊಕೇಟ್ ವಾದ ಮಾಡಿದ ಹೊರತು ನಿಮ್ಮ ಅಡ್ವೊಕೇಟ್ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹಿರಂಗವಾಗಿ ನೀವು ಚಾಲೆಂಜ್ ಹಾಕೊಂಡು ಕಾಂಗ್ರೆಸ್ನ ಅಡ್ವೊಕೇಟ್ ಅಲ್ಲಿ ವಾದ ಮಾಡ್ತಿದ್ದ, ನೀವು ಯಾರು ಅಲ್ಲ, ಬರೀ ಇವತ್ತು ಜನರನ್ನು ಮೋಸ ಮಾಡಿಕೊಂಡು ದುಡ್ಡು ಕಲೆಕ್ಟ್ ಮಾಡಿಕೊಂಡು ನೀವು ಜೀವನ ಸಾಗಿಸಿ ಬದುಕಿದ್ದವರು ತಿಳಿಸ್ತೀರಾ? ಆದ ಕಾರಣ ಇವರಿಗೆ ಮತ್ತು ಸಮುದಾಯಕ್ಕೆ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವರ ಸಮುದಾಯಕ್ಕೆ ಮತ್ತೆ ಸಂಘಟನೆಗೆ ಸಂಬಂಧ ಇದ್ರೆ ಅದು SSF, SKSSF, ಜಮಾತ್ ಇಸ್ಲಾಮಿ ಹಿಂದ್ ಹಾಗೂ ನಮ್ಮ ಸಲಫಿ ಮೂವ್ಮೆಂಟ್. ಯಾಕೆ ಇವರು ಎಲ್ಲಿ ಕೂಡ ದುಡ್ಡು ಕಲೆಕ್ಟ್ ಮಾಡುವುದಿಲ್ಲ. ಅದೇ ಬಡವರು ಎಷ್ಟೋ ಮನೆ ಕಟ್ಟಿ ಕೊಟ್ಟಿದ್ದಾರೆ, ಎಷ್ಟೋ ಮಸೀದಿ ಮದ್ರಸೆ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ, ಎಷ್ಟೋ ಸಾಮೂಹಿಕ ವಿವಾಹ ಮಾಡಿ ಪ್ರತಿ ವರ್ಷ ಕೂಡ ಬಡ ಹೆಣ್ಣು ಮಕ್ಕಳು ಮದುವೆ ಮಾಡಿ ಕಲಿಸಿದ್ದಾರೆ, ಎಷ್ಟೋ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಿದ್ದಾರೆ. ನೀವು ಬಹುಶಃ ದುಡ್ಡು ಮಸೀದಿ ಹೊರಗೆ ಹಾಕಿದ್ದಾರೆ, ನಿಮ್ಮನ್ನೆಲ್ಲ ಕೂಡ ಹೊರಗೆ ನೀವು ದುಡ್ಡು ಕಲೆಕ್ಟ್ ಮಾಡಿ ನೀವು ಒಂದು ಮನೆಯಾದರೂ ಒಬ್ಬ ಬಡವನಿಗೆ ಬಿಡಿ, ನಿಮ್ಮ ಸಂಘಟನೆಯಿಂದ ಹತ್ಯೆಗೊಳಪಟ್ಟಂತ ಒಂದು ಕುಟುಂಬಕ್ಕೆ ನೀವು ಮನೆ ಕಟ್ಟಿ ಕೊಟ್ಟಿದ್ದಾರೆ ಅಂತ ನಾವು ಇವತ್ತು ಒಂದು ವಿಚಾರ ನಮ್ಮದಕ್ಕೆ ಎಲ್ಲಿಯಾದ್ರೂ ಒಂದು ಕೊಟ್ಟಿದ್ದಾರಾ? ಒಂದೇ ಒಂದು ಇಲ್ಲ. ನೀವು ಎಲ್ಲಿಯಾದ್ರೂ ನಿಮ್ಮ ಬ್ಯಾನರ್ ನಡಿಯಲ್ಲಿ 10 ಸಮುದಾಯದ ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ವಿವಾಹ ಮಾಡಿಕೊಂಡು ಬಡವರಿಗೆ ಮದುವೆ ಮಾಡಿ ಕಲಿಸಿ ಏನು ಕಣ್ಣೀರು ಕೆಲಸ ಮಾಡಿದ್ರ? ಒಂದೇ ಒಂದು ಕೂಡ ಇವತ್ತು ಇಲ್ಲ. ಒಂದೇ ಒಂದು ಕಾಲ ಇವತ್ತು ಮದ್ರಾಸ್ ಮಸೀದಿಗೆ ಇವತ್ತು ಬಹುಶಃ ಆರ್ಥಿಕ ಸಹಾಯ ಮಾಡಿದ್ದಿಲ್ಲ. ಇವರು ಮಾಡಿದ ಗಲಾಟೆ ಮತ್ತು ಉತ್ಸವ ಹೊಡೆಯುವುದಲ್ಲದೆ ಬೇರೆ ಏನು ಇವರಿಂದ ಆಗುವಂಥ ವಿಚಾರ ಕೂಡ ಇವತ್ತು ಆಗಲಿಲ್ಲ. ಆದರೆ ಜನರನ್ನು ಮೋಸ ಮಾಡಲಿಕ್ಕೆ ಎಲ್ಲ ಸಲ್ಲದ ವಿಚಾರಗಳಿರುವಂಥ ವಿಚಾರ ಇವತ್ತಾಗಿದೆ. ನಾನು ಬಹುಶಃ ಮಾಧ್ಯಮದಲ್ಲಿ ಕೇಳಿದಾಗ ನಾನು ಹೇಳಿದೆ, ಯಾರೇ ಸಮಾಜದ ಸಮಸ್ಯೆ ಇದ್ದರೂ ಕೂಡ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕಂತ ಹೇಳಿದ್ದಕ್ಕೆ ಬಹುಶಃ ಪ್ರಶ್ನೆ ನನ್ನ ಹತ್ರ ಕೇಳಿದರು. ಕಾನೂನು ಬೇಡ ಅಂತೆ, ಅವರಿಗೆ ಕಾನೂನಲ್ಲಿ ಇದೆಲ್ಲ ಅಂತೆ, ನಂಬಿಕೆ ಇಲ್ಲ ಅಂತೆ, ನಾವು ಬೇರೆ ರೀತಿ ಹೋರಾಟ ಅಂತ ಹೇಳಿದರು. ನಾನು ಹೇಳಿದೆ, ಕಾನೂನನ್ನು ಭಾರತ ದೇಶದ ಕಾನೂನು ಗೌರವಿಸೋದ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ನಮ್ಮ ದೇಶದ ಕಾನೂನು ಬೇರೆ ವಿಶ್ವದ ಯಾವುದೇ ದೇಶದಲ್ಲಿ ಕೂಡ ಇಲ್ಲ. ಪಾಕಿಸ್ತಾನ ಹೋದರೆ ಮಕ್ಕಳನ್ನೇ ಶಾಲೆಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಅಲ್ಲೇ ಅವರನ್ನು ಕೊಲ್ತಾರೆ. ಬಹುಶಃ ಇವತ್ತು ಸೌದಿಗೆ ಹೋದರೆ ನೀವು ಹೋದ ತಕ್ಷಣ ಪಾಸ್ಪೋರ್ಟ್ ತೆಗೆದು ಕಫೀಲ ಕೈಯಲ್ಲಿ ಕೊಡಬೇಕು, ಗುಲಾಮನ ಥರ ನೀವು ಕೆಲಸ ಮಾಡಬೇಕು. ಎಷ್ಟು ಜನ ಒಳಗಿದ್ದಾರೆ ಇವಾಗ ಯಾಕೆ ಅಂತ ಗೊತ್ತಿಲ್ಲ. ಇದೆಲ್ಲ ನೋಡುವಾಗ ಅದು ನಮ್ಮ ದೇಶದ ಕಾನೂನು ಅತ್ಯಂತ ಸುಂದರವಾಗಿದೆ, ಇದು ಹೋಗೋದು ಗೊತ್ತಾಗ್ತದೆ ಅಂತ ಹೇಳಿದಾನೆ. ಇವರು ಪೇಪರ್ ತಿರ್ಚಿ ಈಗ ಇವರಿಗೆ ಬೇರೆ ಏನಿಲ್ಲ, BJP ಜೊತೆ ಡೀಲ್ ಮಾಡಿದ್ದಾರೆ, ಇಲ್ಲಿ ಮಾತಾಡಬೇಕಾದ್ರೆ ಮನೆಗೆ ಇದನ್ನು ಹೋಗಿ ಹೇಳ್ತಾರೆ. ನಿಮ್ಮ ಈ ಜನರಿಗೆ ಮೋಸ ಮಾಡೋ ಕೆಲಸವನ್ನು ಉಳ್ಳಾಲ ಮತ್ತು ಮಂಗಳೂರು ಕ್ಷೇತ್ರ ಅದು ನಂಬುವುದಿಲ್ಲ ಅಂತೇಳಿ ನಾಡ್ದು May 13ಗೆ ತಮಗೆ ತಕ್ಕವಾದ ಪಾಠವನ್ನು ಕಲಿಸ್ತಾರೆ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಇದಕ್ಕೆ ನಿಮ್ಮ ಈ ಅಪಪ್ರಚಾರ ಉತ್ತರ ಕೊಡಲಿಕ್ಕೆ ಹೋಗುದು. ಯಾಕೆ ಅಲ್ಲಾಹ್ ತಾಲಾ ನಾವೆಲ್ಲ ಬಿಟ್ಟಿದ್ದೇವೆ ನೋಡಿ, ಯಾರಿಗೆ ತೀರ್ಮಾನ ಕೊಡ್ತಾರೆ ಗೊತ್ತಾಗುವ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ನಾನು ನಿಮ್ಗೆ ಹೇಳುದಿಷ್ಟೇ, ಬಹುಶಃ ತಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರು ಕಾರ್ಯಕರ್ತರು ಕೂಡ ಮನೆಗೆ ಹೋಗಿ ಇವರ ಅಪಪ್ರಚಾರ ತಡೆಗಟ್ಟುವಂಥ ಕೆಲಸ ಪ್ರತಿಯೊಬ್ಬಂದು ಆಗಬೇಕು. ಇದು ಸಮುದಾಯ ಮತ್ತು ಸಮಾಜ ಒಳಿತಿಗೆ ಆಗುವಂಥ ಪ್ರಶ್ನೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. BJPಯ ಎಲ್ಲ ಸಮಸ್ಯೆಗಳು ಪರಿಹಾರ ಕೊಡಬೇಕಾದ್ರೆ ಕಾಂಗ್ರೆಸ್ ಇವತ್ತು ಬಂದು ಅಧಿಕಾರ ಕೂತ್ಕೊಳ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾವು 4 ಗ್ಯಾರಂಟಿಗಳು ನಾವು ಇವತ್ತು ಕೊಟ್ಟಿದ್ದೇವೆ. 4 ಗ್ಯಾರಂಟಿ ಕೂಡ ನಿಮಗೆ ಉಚಿತವಾದ ಕರೆಂಟ್, 2,000 ರೂಪಾಯಿ ಪ್ರತಿಯೊಂದು ಮನೆ ಹೊಡೆತಿಗೆ, 3,000 ರೂಪಾಯಿ ಡಿಗ್ರಿ ಕಲಿತ ಯುವಕರಿಗೆ, 10 kg ಅಕ್ಕಿ, ಬಹುಶಃ ಅಂಗನವಾಡಿ ಕಾರ್ಯಕ್ರಮ 15,000 ರೂಪಾಯಿ. ಇವತ್ತು ಬಹುಶಃ ಎಲ್ಲ ನಾವು ಬಹುಶಃ May 13 ತಾರೀಕಿಗೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಜುಲೈಯಿಂದ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ನಿಮ್ಮ ಮನೆಗೆ ಮುಟ್ಟಿಸುವಂತ ಕೆಲಸ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಏನಾದರೂ ಬಹುಶಃ 6 ತಿಂಗಳು ಕೂಡ ಇದೇನು ಅನುಷ್ಠಾನ ಆಗದಿದ್ದಲ್ಲಿ, ನೀವು ಕೊಟ್ಟಂತ ಜನಪ್ರತಿನಿಧಿಗಳಿಗೆ ಕೊಟ್ಟಿದ್ದಲ್ಲಿ ಅದನ್ನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವ ವಿಚಾರ ಕಾಂಗ್ರೆಸ್ ಕೆಲಸ ಹೇಳಿಕೊಂಡು ಮಾಡಿಕೊಂಡು ನಿಮ್ಮ ಹತ್ರ ಬರ್ತದೆ. ಬೇರೆ ಪಕ್ಷದ ಹಾಗೆ ಇಲ್ಲ, ಅವರೇನು ಕೆಲಸ ಮಾಡೋದಿಲ್ಲ. ಚುನಾವಣೆ ಬಂದಾಗ ಧರ್ಮ ಸಮುದಾಯ ಜಾತಿ ಅಂತ ಹೇಳಿಕೊಂಡು ನಿಮ್ಮನ್ನು ಮೋಸ ಮಾಡಿದ ಹೊರತು ಈ ಕೆಲಸ ಮಾಡಿದ್ದೇವೆ, ಇನ್ನು ಮುಂದೆ ಈ ಕೆಲಸ ಮಾಡ್ತೇವೆ ಯಾವ ವಿಚಾರ ಕೂಡ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಆದಾಗ ನಾನು ದೀರ್ಘವಾಗಿ ನಿಮಗೆ ಮಾತಾಡಿದೆ, ನಿಮಗೆಲ್ಲ ನನ್ನ ವಿಷಯ
ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ನಮ್ಮ ಜೀವನದ ಶೆಟ್ಟರ್ ಅವರು, ನಮ್ಮ ಉಸ್ತಾದ್ ಉಲೇಮಗಳು, ನಮ್ಮ ದಾಸ್ ಅವರು, ಮುಸ್ತಫನ್ ಅವರು, ಅದೇ ರೀತಿ ಮಸೀದಿ ಅಧ್ಯಕ್ಷರಾಗಿರುವಂಥ ಸುಲೇಮಾನ್ ಹಾಜಿ ಅವರು, ನಮ್ಮ ಮೊಹಮ್ಮದ್ ಅಕ್ಮುನಿ ಅವರು, ಅದೇ ರೀತಿ ನಮ್ಮ ಹಿರಿಯರಾಗಿರುವಂಥ ಇಬ್ರಾಹಿಂ ಉಸ್ತಾದ್ ಅವರು, ನಮ್ಮ ಅಹಮದ್ ಅಜ್ಜಿನರ್ಕೆಯಲ್ಲಿ, ಅದೇ ನಮ್ಮ ಬೂತ್ ಅಧ್ಯಕ್ಷ ಆಗಿರುವಂಥ ಇಸ್ಮಾಯಿಲ್ ಅವರು. ನೋಡಿ, ಈ ಒಂದು ವೇದಿಕೆ ಎಲ್ಲ ಜಾತಿ ಧರ್ಮದವರ ವೇದಿಕೆ. ಇದು ಭಾರತ ದೇಶದ ಸಂಸ್ಕೃತಿ. ಇದು ಬಹುಶಃ ಮುಂದಿನ ಶಾಶ್ವತವಾಗಿ ನಿಲ್ಲುವಂಥ ಅವಕಾಶ ಆಗಬೇಕು. ನಮ್ಮ ವಿಚಾರ ಏನಿದೆ, ಅಜ್ಜಿ ನಡೆದ ಪ್ರತಿಯೊಂದು ಮನೆ ಕೂಡ ಎಲ್ಲ ಜಾತಿ ಎಲ್ಲ ಧರ್ಮದ ಪ್ರೀತಿ ವಿಶ್ವಾಸದಿಂದ ಇರುವಂಥ ಅವಕಾಶ ಆಗಬೇಕು. ಸಣ್ಣ ಸಣ್ಣ ಮಕ್ಕಳು ಪರಸ್ಪರ ಪ್ರೀತಿ ವಿಶ್ವಾಸ ಹಿಡಿದು ಕೈ ಹಿಡಿದು ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡದೆ ನಮ್ಮೆಲ್ಲ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ದೀರ್ಘವಾಗಿ ನಮ್ಗೆ ಏನು ಮಾತಾಡಿದೆ, ಬಹುಶಃ ತಾವೆಲ್ಲರೂ ಕೂಡ ಈಗಾಗಲೇ ಹೋರಾಟ ಇವತ್ತು ಮಾಡ್ತಾ ಇದ್ದೀರಿ ಅಂತ ಪ್ರತಿಯೊಂದು ದಿವಸ ಕೂಡ ನಿಮ್ಮೆಲ್ಲ ಹೋರಾಟ ಬಂದು ನಿಲ್ಲುವಂಥ ಅವಕಾಶ ಆಗಲಿ ಅಂತ ಕೇಳಿಕೊಳ್ತಾ, ತಾವೆಲ್ಲರೂ ಕೂಡ 7:30 ಗಂಟೆಯಿಂದ ಬಹುಶಃ ತಮಗೆ ಬೇರೆ ಬೇರೆ ಕೆಲಸ ಇದ್ರು ಕೂಡ ತಾವು ಬಂದಿಟ್ಟು ಕಾದು ಕೂತ್ಕೊಂಡಿದ್ದೀರಿ. ಬಹಳಷ್ಟು ಜನ ಇವತ್ತು ಬಂದು ಕೂಡ ಬೇರೆ ಬೇರೆ ಕೆಲಸದಿಂದ ಹೋಗಿದ್ದಾರೆ. ಪಕ್ಕದ ಕೊಮ್ಮಂಗಲದವರು ಜನ ಸೇರಿ ಅಲ್ಲಿ ಬಹುಶಃ ಮೀಟಿಂಗ್ ಅಂತ ಕಾಯ್ತಾ ಇವತ್ತು ಇದ್ದಾರೆ. ಅದಕ್ಕೆ ನಿಮ್ಮ ಈ ಪ್ರೀತಿ ವಿಶ್ವಾಸ ಸಹಕಾರ ತಾಳ್ಮೆ ನಾವು ಜೀವನ ಪೂರ್ತಿ ನನ್ನ ಬಿಟ್ಟು ನಿಮ್ಮ ಸೇವೆ ಮಾಡ್ತೇವೆ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭ ಕಳಿಸ್ಕೊಂಡು ಮಾತು ಮುಗಿಸಿ. ಜೈ ಹಿಂದ್. ಈಗಾಗಲೇ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ರವೀಶ್ ಮಡ್ಯಾರ್ ಅವರು ಈ ದಿನ ಬಿಜೆಪಿ ಪಕ್ಷವನ್ನು ತ್ಯಜಿಸಿಕೊಂಡು ಶಾಸಕರು ಮತ್ತು ನಮ್ಮ ಅಭ್ಯರ್ಥಿಯಾದಂತಹ UT ಖಾದರ್ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸುವಲ್ಲಿ ತಮ್ಮ ಸಹಕಾರ ಕೂಡ ಇರಲಿ ಎಂಬ ನಿಟ್ಟಿನೊಂದಿಗೆ ತಮಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಈ ಪ್ರಚಾರ ಸಭೆಯ ಕಾರ್ಯಕ್ರಮವನ್ನು ಆಯೋಜಿಸಿದ ಇಲ್ಲಿಯ ಎಲ್ಲ ಪಕ್ಷದ ಮುಖಂಡರಿಗೆ ನಾಯಕರಿಗೆ ಮತದಾರ ಬಾಂಧವರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಅರ್ಪಿಸುತ್ತಾ ಈ ಸಭೆಯನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್.